ಕರ್ಮಕರಿಯಾವಡು ಕುಲದೇವರು ಗ್ರಾಮದೇವರು ದೇವದೇವರು ಮಾತೃದೇವ ಒಂದು ವಿಶೇಷವಾದ ರಾಜರಾಜೇಶ್ವರಿನ ದಿವ್ಯ ಸಾನ್ನಿಧ್ಯಗಳು ಸಭಾಗಿಟ್ಟು ಈ ಕಾರ್ಯಕ್ರಮ ಪರಿಚಿತ್ರ ತೀರ್ಮಾನ ಬಗಾಂಡ ಆ ಕಾರ್ಯಕ್ರಮದ ಮೊದಲಾವಡು ಅಂಡ ದೇವರನ್ನ ಅನುಗ್ರಹಗೋಡು ಅಂಡ ಶರಣಾಗದ ಮನೋಭಾವದ ಭಕ್ತಿಪರಕವಾದ ದೇವರನ್ನ ಆರಾಧನೆ ಮಂತ್ರ ಮಾತ್ರ ಸಾಧ್ಯ ಅಂಚಾದ ಪುನಗ ಪ್ರಾರಂಭಡು ಆ ಕೃಷ್ಣದೇವರಿಗೆ ನಮ್ಮ ಯಥಾಶಕ್ತಿಯಾದ ಎಲ್ಲ ಮಟ್ಟದ ಭೋಜನ ಮಾತ್ರ ಭಕ್ತಿಪರಕವಾದ ಮಂತ್ರಿಗಳ ಅಂಡ ಮಂತ್ರಚಿತ್ರ ಸತ್ಕರ್ಮ ಅತ್ಯದೇವರ ಸಂತೋಷ ಸ್ವೀಕಾರ ಒಂದು ಸೇರಿದಂತಿನ ಸಮಸ್ತ ಜನತೆಗಳ ದೇವರ ಆರೋಗ್ಯ ಐಶ್ವರ್ಯವಾದ ಅನುಗ್ರಹವಂತಗೊರ್ದು ಆಪನಚಿತ್ರ ಕಾರ್ಯಕ್ರಮ ಬಡಲು ನಿರ್ವಾಹಕರದು ಉಪನಚಿತ್ರದಾದ ವಿಷಯ ಅಂಡಲ ಐನಪೂರ ತಟ್ಟಬಾರವಂತ ಅಮೃತನ ಒದಗಾಯಿಸಾದಕೊಂಡು ವಿಜ್ಞಾನಪುರ ನಿವಾರಣೆವಂತಗೊರ್ದು ಎಂಟನಿತ್ರ ಕಾರ್ಯಕ್ರಮ ಬಡಲು ನಿರ್ವಾಹಕರ ಯೋಗಭಾಗ್ಯ ಅನುಗ್ರಹವಂತಗೊರ್ದು ನಿಖಿಲ ಕುಟುಂಬ ಸಂಸಾರ ಜೀವನ ಸುಖಮಯ ಜೀವನ ಪಂಚಿತರ ಯೋಗ ಭಾಗ್ಯ ಅಂಚನೆ ಕೈಕಾರಗೆಟ್ಟ ಸುಖನ ದೇಹಗೆಟ್ಟ ಆರೋಗ್ಯ ಮನಸ್ಸುಗೆಟ್ಟ ಶಾಂತಿ ಅನುಗ್ರಹವಂತಗೊರ್ದು ಮಾತನೆಲ್ಲ ಕಾತು ರಕ್ಷಣೆ ಮಂತುಗೊರಲೇ ಪಡೆದ ಕರ್ಮ ಆಗದಂತೆ ಬಾಗಡು ಭಕ್ತಿಪೂರ್ವಕವಾದ ದತ್ತದೇವರನ್ನ ಕುಲದಿವ್ಯ ಚರಣಾರ್ವಿಂದ ಚಿತ್ರ ಪ್ರಾರ್ಥನೆ ಮಹಾವಿಷ್ಣು ದೇವತಾಭ್ಯೋರ್ ಮಾ ಪ್ರಾರ್ಥನಾಂತರಯಾಮಿ ಮಹಾವಿಷ್ಣುದೇವರವಾದ ವೃಂದಕ್ಕೆ ಗೋವಿಂದಾಣಿ ಗೋವಿಂದ ಹಾಗೆಯೇ ಉದ್ಘಾಟನೆಯಾಗಿ ವಿವೇಕ ಸಭೆ ಅಧ್ಯಕ್ಷರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಗೊತ್ತಾರು ಅದ ತಕ್ಷಣ 10 ಗಂಟೆ ಸರಿಯಾಗಿ ಯಶವಂತ ಕೃಷ್ಣ ಸ್ಪರ್ಧೆ ಆರಂಭಗೊಂಡಿದೆ. ಒಂದು ವೇದಿಕೆ ಹಿಂಭಾಗದಲ್ಲಿ ವೇಷಭೂಷೆ ನಡೀತಾ ಇದೆ. ಡ್ರೆಸ್ಸನ್ನೆಲ್ಲ ಕೂಡ ಅಲ್ಲಿ ವ್ಯವಸ್ಥೆ ಮಾಡ್ತಿದ್ದಾರೆ. ತಾವು ಅಲ್ಲಿ ಉಪಸ್ಥಿರಬೇಕು. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಮಾಜಿ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇವರು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ಶ್ರುತಿಲಯ ಕಲಾ ಕೇಂದ್ರ ಕುತ್ತಾರು ಮುದ್ದುಕೃಷ್ಣ ಉತ್ಸವ ಸಮಿತಿ ಕುತ್ತಾರು ಇದರ ಪ್ರಪ್ರಥಮ ವರ್ಷದ ಕುತ್ತಾರು ಮುದ್ದುಕೃಷ್ಣ ಸ್ಪರ್ಧೆ 2023 ಇದರ ಭವ್ಯ ವೇದಿಕೆಯಲ್ಲಿ ಕನ್ಯಾತಿ ಕನ್ಯರು ಉಪಸ್ಥಿತಿದ್ದು ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡಿದ್ದಾರೆ. ಯಾವುದೇ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇಕಾದರೆ ಹಾಕುವ ಮೊದಲು ಆ ಶ್ರೀದೇವರ ಭವ್ಯ ಅನುಗ್ರಹವನ್ನು ನಾವು ಬೇಡುತ್ತಾ ಇದೀಗ ಪ್ರಾರ್ಥನೆಗಾಗಿ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಕನ್ಯಾತಿಗ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಾಂತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯೇಯ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ಸಲ್ಲಿಸಿದ ಇದೀಗ ವೇದಿಕೆಗಳನ್ನು ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡಲಿಕ್ಕಿದ್ದಾರೆ. ನಮ್ಮ ಕ್ಷೇತ್ರದ ಆರಾಧ್ಯ ದೇವರೇ ಐನಂಚಿತನ ರಾಜೇಶ್ವರಿ ಅಪ್ಪಂಚಿನ ಸಿಜುನಾಯಕ ದೇವರೇನು ಮನಸ್ಸು ಇನ್ನೊಂದು ಈ ಮಾಗರಣ ಕಾಪುನ ಚಿತ್ನ ದೇವರೇನ ಸೋಮನಾಥ ದೇವರೇನು ಮನಸ್ಸು ಇನ್ನೊಂದು ಇಣಿತ ದಿನ ನಮ್ಮ ಮಾತೆರ್ಲ ಸೇರ್ದು ಆಚರಣೆ ಮಲ್ಪುನ ಚಿತ್ನ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ದೇವರೇನು ಮನಸ್ಸು ಇನ್ನೊಂದು ಇಣಿತ ದಿನ ಕಾಂಡೆದ ಪೊಡ್ತುಡು ಮಾತೆರ್ಲ ಆ ಅಜ್ಜ ಕೊರಗಜ್ಜಗೆ ಒಂದು ಪೂಜೆ ಮಲ್ತದ್ದು ರಾಜೇಶ್ವರಿ ಅಪ್ಪಿಗೆ ಪೂತ ಪೂಜೆ ಮಲ್ತದ್ದು ಇರದ ಬಕ್ಕ ಶ್ರೀಕೃಷ್ಣ ದೇವರನ ಒಂಜಿ ಪೂಜೆ ಮಾತ್ರ ನೆರವೇರಿಸೋದು ನಮ್ಮ ಕಾರ್ಯಕ್ರಮ ಶುರು ಮಾಡ್ತದ. ಶ್ರುತಿಲಯ ಒಂಜಿ ಕಲಾ ಕೇಂದ್ರ ಪಂಪನ ಚಿತ್ನ ಒಂಜಿ ಸಾಮಾಜಿಕ ನೃತ್ಯ ಅಂಚನೆ ಬೇತೆ ಬೇತೆ ಪ್ರದರ್ಶನ ಕಾರ್ಯಕ್ರಮ ಮಲ್ತೊಂದು ಸುಮಾರು 14 ವರ್ಷದಿಂಚಿ ಈ ಭಾಗೋಡು ಪ್ರತಿಯೊಂಜಿ ಶಾಲೆ ಇಪ್ಪು ಪ್ರತಿಭಾ ಕಾರಂಜಿಲಿ ಇಪ್ಪು ದೇವಸ್ಥಾನದ ಕಾರ್ಯಕ್ರಮಗಳಿಪ್ಪು ಬ್ರಹ್ಮಕಲಸ ಪ್ರತಿಯೊಂಜಿ ವಿಚಾರೊಡ್ಲ ಭಾಸ್ಕರ್ ಕುತ್ತಾರ್ ಮೇರ್ನ ನೇತೃತ್ವಡು ವ್ಯವಸ್ಥಿತವಾದ ಒಂಜಿ 1000 ಮಿತ್ತದ ಶಿಷ್ಯರ್ನಗ್ಲು ಪಡೆಯನಂಚಿನ ಒಂಜಿ ಮಲ್ಲ ಮಟ್ಟದ ಒಂಜಿ ಸಂಸ್ಥೆ. ಬಹುಶಃ ಅವು ಕೆಲವರಿಗೆ ಮಾತ್ರ ಆಯ್ತ ಸಂಸ್ಥೆದ ಬಗ್ಗೆ ಒಟ್ಟಿಗೆ ಎತ್ನಕ್ಲೆ ಮಾತ್ರ ಗೊತ್ತಿಪ್ಪು ಅವು ಎಂಚ ಮಾತ್ರ ಆಯ್ತ ಕಾರ್ಯಕ್ರಮಗಳು ಅವು ಒಂದು
ಕರಿಣ ವರ್ಷ ನಮ್ಮ ಶ್ರುತಿಲ ಉತ್ಸವ ಅನ್ಕೊಂಡು ಕಾರ್ಯಕ್ರಮ ಮಲ್ತದ ಮಾತೆರನ್ನ ಸೇರಿಸೋದು ಶಿಷ್ಯರನ್ನಕ್ಲೆ ಸೇರಿಸೋದು ಅಕ್ಕಲ್ನ ಪ್ರತಿಭಾ ಪ್ರದರ್ಶನ ಮಲ್ಪಡ ಮೂಲಕ ನನವರ ಒಂದು ಯಾತು ಆಯ್ನ ಶ್ರುತಿಲಯದ ಕಾರ್ಯಕ್ರಮವನ್ನು ಜನಗಳಿಗೆ ತೆರಿಪವನ ಕಾರ್ಯಕ್ರಮ ಮಲ್ತೊಂದಿತ್ತ ಈ ವರ್ಷದ ಎಂಕಲ್ನ ಶುರುತ ಕಾರ್ಯಕ್ರಮ ಒಂದು ಮುದ್ದು ಕೃಷ್ಣ ಕಾರ್ಯಕ್ರಮ ಬಹುಶಃ ಮುದ್ದು ಕೃಷ್ಣ ಕಾರ್ಯಕ್ರಮ ಯೋಚನೆ ಮಲ್ಪನಾಗರೆ ನಮ್ಮ ಮಾತೆಲ್ಲ ಸೇರಿಸಿದಾಗ ಒಂಜಿ ಊರ್ದಕ್ಲತ್ತು ಇಡೀ ನಮ್ಮ ಉಳ್ಳಾಲ ತಾಲೂಕು ಭಾಗದ ಪ್ರತಿ ಏರಿಯನ್ನ ಸೇರಿಸೋದು ಪ್ರತಿಯೊಂದು ಏರಿಯಾದಕ್ಲನ್ನ ಸೇರಿಸೋದು ಈ ಕಾರ್ಯಕ್ರಮ ಮಲ್ಪೋಡು ಬಂದ್ಪಂಚಿನ ಸದುದ್ದೇಶದ ಒಂದು ಈ ಕಾರ್ಯಕ್ರಮ ಉಜ್ಜತ್ತದ ಈ ಕಾರ್ಯಕ್ರಮಡು ನಮ್ಮ ಇಣಿತ ದಿನತ್ತ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಸಭಾಧ್ಯಕ್ಷತೆ ಎಂಗಲ್ನ ಧನಲಕ್ಷ್ಮಿ ಗಟ್ಟಿ ಬಹುಶಃ ಈ ಭಾಗಡು ಧನಲಕ್ಷ್ಮಿ ಗಟ್ಟಿ ಪಂಡ ಇருந்து ಗೊತ್ತಿಜನಕ್ಲೆ ಇರಲಿಜ್ಜಿ ಇಡೀ ಜಿಲ್ಲೆಡು ಕೂಡ ಪ್ರಸಿದ್ಧಿ ಪಡೆಯಿನಾರು ಒವ್ಯೊಂಜಿ ಧಾರ್ಮಿಕ ಇಪ್ಪು ಸಾಮಾಜಿಕ ಕಾರ್ಯಕ್ರಮಗಳಿಪ್ಪು ಅತಂಡ ಒವ್ಯೊಂಜಿ ಇತರ ಸಮಾಜ ಸೇವೆ ಕಾರ್ಯಕ್ರಮಗಳು ಪ್ರತಿಯೊಂದು ಕಾರ್ಯಕ್ರಮಗಳ ಆರು ತನ್ನನ್ನು ತಾನು ತೊಡಗಿಸೋದು ಯಾನು ಉಳ್ಳೆ ಪನ್ಪುನಚಿನ ಏಪಲ ಎಂಗಳು ಇಪ್ಪುನಾರು ಬಹುಶಃ ಎಂಗಳು ಧನಲಕ್ಷ್ಮಿ ಅಕ್ಕ ಪನ್ಪು ಇಂಥ ದಿನತ ಈ ಸಭಾಧ್ಯಕ್ಷ ವಹಿಸಿದರೆ ಧನಲಕ್ಷ್ಮಿ ಅಕ್ಕ ಇರೆಗೆ ಎಂಕಲ್ನ ಮಾತಿನ ಪರವಾದ ಉಡಲ್ ತೆಂಜಿ ಒಂಜಿ ಎದುಕೊಂದುಲ್ಲೆ ಇವರಿಗೆ ಓಲು ಮಲ್ಪೋಡು ಮನ್ಪನಾಗ ನಂಕ್ಲಿಗೆ ಯೋಚನೆ ಬರ್ತೀವಿ ನಾವು ನಮ್ಮ ರಾಜರಾಜ ಸಿದ್ಧಿವಿನಾಯಕ ದೇವಸ್ಥಾನ ಅವಿನ ಶುರು ಮಲ್ಪಗ ಮನ್ಪುನ ಯೋಚನೆ ಬತ್ತಿ ಕೂಡಲೇ ಎಂಕ್ಲು ನಮ್ಮ ವಿವೇಕ್ ಸನಿಲ್ ಈ ಕ್ಷೇತ್ರದ ಅಧ್ಯಕ್ಷರು ಬಹುಶಃ ಶುಕ್ರವಾರ ದಾನಿ ಬತ್ತತ್ತು ಓಡು ಮುಲ್ಪ ಆರ್ನ ವ್ಯವಸ್ಥೆಗೆ ಆ ರೀತಿ ತೊಡಗಿಸೋರು ಅಧ್ಯಕ್ಷರು ಪನ್ಪುನಾರು ಕಾರ್ಯ ಕುಲ್ಲು ದಿಪ್ಪುನಾರತ್ತು ಅಧ್ಯಕ್ಷರು ಪನ್ಪುನಾರು ಬೆನ್ಪುನಾರು ಪನ್ಪುನ ನಂಗೆ ನಮ್ಮ ವಿವೇಕಾನಂದ ತೂದು ನಮ್ಮ ಕಲ್ಪೋಡು ಬಹುಶಃ ಅಂಚಿತ ಒಂಜಿ ಅಧ್ಯಕ್ಷರು ಈ ಒಂದು ವ್ಯವಸ್ಥಿತ ರೀತಿದ ನಂಗೆ ಕೊಂಚ ಮಾತು ವ್ಯವಸ್ಥೆ ಅಲ್ಲ ಈತ್ ಮಲ್ಲ ಒಂಜಿ ಹಾಲ್ ವ್ಯವಸ್ಥೆ ಇಪ್ಪು ಚೇರ್ ಟೇಬಲು ಪ್ರತಿಯೊಂದು ಮೇಕಪ್ ರೂಮ್ ಪ್ರತಿಯೊಂದು ನಂಗೆ ವ್ಯವಸ್ಥೆಯನ್ನು ಮಲ್ತು ಕೊಡ್ತೇವೆ ಆ ಪಾತ್ರೆನ ಬಾರಿ ಕಮ್ಮಿ ಬಹುಶಃ ಅದರ ಕೆಲಸದ ಮಾತ್ರ ನಂಗೆ ಮಾತ ತೋಜವನಾರು ವಿವೇಕ್ ಸನಿಲ್ ಮೇರೆ ಇಣಿತ ದೀಪ ಬೆಳಗಿಸೋನ ಮೂಲಕ ಉದ್ಘಾಟನೆ ಮಲ್ಪೊಳ್ಳಿರು ಬಹುಶಃ ದೀಪ ಬೆಳಗಿಸೋಣ ಈ ಒಂಜಿ ದಿನ ತತ್ತು ಇಡೀ ಅವ್ರನ್ನ ಬೆಳಗೊಂದಿಪ್ಪಡೋಣ ಅವರಿಗೆ ಪ್ರೀತಿಪೂರ್ವಕವಾದ ಈ ಲೇಸಿಗೆ ಎಂಕ್ಲು ಎದುಕೊಂದಿಲ್ಲ ರಿಂಕಲ್ನ ಮಲ್ಲಬಿಣ್ಣೆ ಲೈನ್ ಹರಿಪ್ರಸಾದರಿ ಕಾರಮುಗರು ಗೊತ್ತು ಲಯನ್ಸ್ ಕ್ಲಬ್ ಕುಡ್ಲ ಸ್ಮಾರ್ಟ್ ಸಿಟಿದ ಅಧ್ಯಕ್ಷರಾದ JCI ಸೀನಿಯರ್ ಚೇಂಬರ್ದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಬಹುಶಃ ಬೇತೆ ಬೇತೆ ಸಂಘ ಸಂಸ್ಥೆಗಳು ಬಂಟ ಸಂಘಪ್ಪು ಆತನ ಬೇತೆ ಸಾಮಾಜಿಕ ಕಾರ್ಯಕ್ರಮಗಳು ಅಂಚಿನ ಕಾರ್ಯಕ್ರಮಗಳು ಅಧ್ಯಕ್ಷರಾಯಿನ ಒಟ್ಟಿಗೆ ಸಾಮಾಜಿಕ ಸೇವೆಯನ್ನು ಮಲ್ತೊಂದು ಇಪ್ಪು ಅಂಚಿನ ಒಂದು ವಿಶೇಷವಾದ ವ್ಯಕ್ತಿ ಬಹುಶಃ ಕರಿನ ವರ್ಷ ಲಯನ್ಸ್ ಕ್ಲಬ್ಬು ಇಡೀ ಜಿಲ್ಲೆಡು 5ನೇ ಸ್ಥಾನ ಪಡೆಯೋಡ್ದಾನ 6ನ ಶ್ರಮ 6ನ ಕಾರ್ಯಕ್ರಮಗಳು 6ನ ಯೋಜನೆಗಳು ಪೂರ ಭಾರಿ ನಂಗೆ ಆಯ್ತಾ ಪೊಲಪು ತೆರೆದು ಬರ್ತೀನಿ ಬಹುಶಃ ಇಂಚಿತ ಅಧ್ಯಕ್ಷರು ನಮ್ಮೊಟ್ಟಿಗೆ ಇಂಥ ಕಾರ್ಯಕ್ರಮಗಳು ಕೈ ಜೋಡಿಸಿದರೆ ಸುಧಾ ಲೈನ್ ಹರಿಪ್ರಸಾದ್ ರೈ ಮೇರೆಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾದ ಉಡಲ್ದಿಂಜಿದು ಮೋಕೆಡು ಎದುಕೊಂದಲ್ಲೇ ಇವರಿಗೆ ನಮ್ಮ ಸಂಸ್ಥೆ ಉಪಾಧ್ಯಕ್ಷರಾದಂಥ ವಸಂತ್ ರೈ ಮುಖ್ಯ ಶಿಕ್ಷಕರು ಬಾಗಂಬೇಲಿ ಶಾಲೆ ಇವರು ಸ್ಮರಣೆಗೆ ಹಾಗೂ ಶಾಲೆ ವಹಿಸಿ ಗೌರವಿಸಬೇಕು. ಕೈರಂಗಳ ಬಹುಶಃ ಒಂಜಿ ಕಾರ್ಯಕ್ರಮ ಮಲ್ಪೋಡು ನಾನು ಒರಿಯೂರಿ ಅಥವಾ 4 ಜನ ಇತ್ತು ಮಲ್ಪರ ಮಾತೆಲ್ಲ ಸೇರ್ಸೋದು ಮಲ್ತಾನೆ ಮಾತ್ರ ಆ ಕಾರ್ಯಕ್ರಮ ಪೊರ್ಲಾಪುಣಿಗೆ ಆರಾಧ್ಯ ಜ್ಯುವೆಲರ್ಸ್ದ ಮಾಲಕರಾದ ಬಹುಶಃ ಸಾಮಾಜಿಕ ಅಂಚನೆ ಧಾರ್ಮಿಕ ಸೇವೆಲೆಡು ತನ್ನನ್ನು ತಾನು ತೊಡಗಿಸೋದು ದಾನಿ ಆದಿ ಇತ್ತುಕೊಂಡು ಇತ್ತದು ನಮ್ಮ ಈ ಲೇಸದ ಇಣಿತ ಮಲ್ಲಬಿಣ್ಣರಾದುಲ್ಲೇರು ಶ್ರೀತ ಯೋಗೀಶ್ ಆಚಾರ್ಯ ಮೇರೆಗೆ ನಮ್ಮ ಈ ಲೇಸದ ಪ್ರವಾದ ಉಡಲ್ ದಿಂಜಿದ ಮೋಕೆ ಹಿಡಿದುಕೊಂಡಲ್ಲೇ ಪುಷ್ಪ ಹಾಗೂ ಶಾಲು ವಹಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಸ್ಮರಣೀಕರಣಗಳು ನೀಡಬೇಕು. ಭಾಸ್ಕರ್ ಕುತ್ತಾರು ಈಗ ಬಣ್ಲೆ ಕಡೆ ಮಾತ್ರೆಗಳ ಇಡೀ ಒಂಜಿ ಶಿಷ್ಯ ಬಳಗನ ತೆತ್ತೊಂದು ಈ ಒಂದು ಕಾರ್ಯಕ್ರಮ ಮಲ್ಪೋಡುದ ಈಗ ನಿರ್ದೇಶನ ಕೊರೊಂದು ವ್ಯವಸ್ಥಿತ ರೀತಿ ಮಲ್ಪರ ಬರೋದು ಒಟ್ಟಿಗೆ ಸೇರೊಂದು ಮಲ್ಪನ ಚಿತ್ನ ಭಾಸ್ಕರ್ ಕುತ್ತಾರು ಮೇರೆಲ್ನ ಈ ಲೇಸಿಗೆ ನಮ್ಮ ಮೊಕ್ಕೆ ಹಿಡಿದುಕೊಂಡಿಲ್ಲ ಅಂಚನೆ ಜೀವನ್ KP ಮಾಡೋರು
ಆರ್ಲಂಚನೆ ಈ ಶಿಷ್ಯ ಅದು ಇತ್ಕೊಂಡು ಇತ್ತದು ಈ ಒಂದು ಶ್ರುತಿಲಯ ಸಂಸ್ಥೆದ ಶಿಷ್ಯ ಅದು ಬಹುಶಃ ಈ ವರ್ಷ ಕಾರ್ಯಕ್ರಮ ಮಲ್ಪುನಾಗ ಒಟ್ಟೊಟ್ಟಿಗೆ ಪ್ರಧಾನ ಸಂಚಾಲಕರಾದ ಈ ವ್ಯವಸ್ಥಿತವೈನ ಈ ಆತನ ವ್ಯವಸ್ಥೆ ಸಂಪೂರ್ಣ ಆರ್ನ ಜವಾಬ್ದಾರಿ ಆರ ನೇತೃತ್ವಡು ಈ ಮಲ್ತದ ಈ ಲೇಸಿನ ಪೊರ್ಲು ಮಲ್ತುಕೊರ ಪುಣೆ ಒಂದುಲ್ಲೇರು ಜೀವನ್ ಕೆಪಿ ಮಾಡು ಹಿರಿಗಳ ಮೋಕೆ ಹಿಡಿದುಕೊಂಡಲ್ಲ ಅಂಚನೆ ಎಂಗ್ಲ ಸಮಿತಿದ ಸದಸ್ಯರ ಪ್ರಧಾನ ಕಾರ್ಯದರ್ಶಿಗಳು ಕೋಶಾಧಿಕಾರಿಗಳು ಅಂಚನೆ ಉಪಾಧ್ಯಕ್ಷರ ಸಮಿತಿಯ ಮಾತ್ರ ಸದಸ್ಯರ ಐನೊಟ್ಟಿಗೆ ಸ್ವಯಂ ಸೇವಕರಾದ ಬೆನ್ಪು ನಚ್ಚಿದ ಜೋಕುಲು ಪ್ರತಿ ಒರಿಲ ಜಡ್ಜಸ್ ಅದು ಬತ್ತಿನ ನಚ್ಚಿದ ಮಾತ ಎಂಕ್ಲನ ಬಂಧುನಕ್ಲು ದೇವಸ್ಥಾನದ ಆಡಳಿತ ಮಂಡಳಿದಕ್ಲು ಅಂಚನೆ ಮುದ್ದು ಕೃಷ್ಣ ಯಶೋಧ ಕೃಷ್ಣ ರಾಧಾಕೃಷ್ಣ ಬಾಲಕೃಷ್ಣ ಪುಟಾಣಿ ಕೃಷ್ಣ ಈ ಸ್ಪರ್ಧೆಗೆ ಬತ್ತಿನ ನಚ್ಚಿದ ಅಪ್ಪಿನಕ್ಲು ಆ ಜೋಕುಲು ಮಾತಿರಲ್ಲ ಈ ಲೇಸಿಗೆ ಮೋಕೆ ಹಿಡಿದುಕೊಂಡು ಎನ್ನ ಈ ಒಂಜಿ ಎದುಕೊಂಡ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೆ. ಎಲ್ಲರನ್ನು ನಗುಮುಖದೊಂದಿಗೆ ಪ್ರಾಂಜಲ ಮನಸ್ಸಿನಿಂದ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂಥ ನಮ್ಮ ಮುದ್ದುಕೃಷ್ಣ ಸಮಿತಿ ಕುತ್ತಾರು ಇದರ ಅಧ್ಯಕ್ಷರಾದಂಥ ಮೋಹನ್ ಶಿಲ್ಲರ್ ಇವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಸರ್. ಶ್ರೀಯುತ ವಿವೇಕ್ ಸನೀಲ್ ಅಧ್ಯಕ್ಷರು, ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಕುತ್ತಾರು. ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಇವರೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕಳಂಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಶ್ರುತಿಲಯ ಕಲಾಕೇಂದ್ರ ಕುತ್ತಾರು, ಮುದ್ದುಕೃಷ್ಣ ಉತ್ಸವ ಸಮಿತಿ ಕುತ್ತಾರು ಹಾಗೂ ಇದರ ಪ್ರಥಮ ವರ್ಷದ ಕುತ್ತಾರು ಮುದ್ದುಕೃಷ್ಣ ವೇಷ ಸ್ಪರ್ಧೆ 2023 ಇದರ ಭವ್ಯ ಉದ್ಘಾಟನಾ ಕಾರ್ಯಕ್ರಮವು ವೇದಿಕೆಯಲ್ಲಿ ನೆರವೇರುತ್ತಾ ಇದೆ. ಕ್ಷೇತ್ರದ ಆರಾಧ್ಯ ದೇವರಾದ ಶ್ರೀ ರಾಜರಾಜ ಸಿದ್ಧಿವಿನಾಯಕ ದೇವರನ್ನು ವಂದಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರಿಗೆ ಗೌರವ ಸಲ್ಲಿಸುತ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಭಗವದ್ಭಕ್ತರನ್ನು ಗೌರವಿಸುತ್ತಾ ಶ್ರುತಿಲಯ ಕಲಾಕೇಂದ್ರ ಕುತ್ತಾರು ಹಾಗೂ ಮುದ್ದು ಕೃಷ್ಣ ಸಮಿತಿ ಕುತ್ತಾರು ಹಾಗೂ ಮುದ್ದು ಕೃಷ್ಣ 2023 ಈ ಸಮಿತಿಯ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರುತಿಲಯ ಕಲಾಕೇಂದ್ರ ಕುತ್ತಾರು ಇವರು ಮಾಡುವಂಥ ಇಂದಿನ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಎಂದು ಮನಸ ಬೇಡುತ್ತಾ ಮಾತಿಗಾಗಿ ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಶ್ರೀಯುತ ಲಯನ್ ಹರಿಪ್ರಸಾದ್ ರೈ ಕಾಯರ್ಮಗರು ಗೊತ್ತು ಇವರಿಂದ ಒಂದೆರಡು ಶುಭ ನುಡಿಗಳು. ಈ ಸುಂದರ ಮಿತ್ತ ಚಾವಡಿ ದಿತ್ತಿನ ವೇದಿಕೆಡೆ ಇತ್ತಿನ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯ ಮಿತ್ತಿತ್ತಿನ ಮಾತ ಹಿರಿಯ ಕಿರಿಯ ಬಿನ್ನರ್ನಕ್ಲೆ ತುಂಬ ತೀರ್ಥ ಚಾವಡಿ ಪುಣ ಮಾತ ಇನಿ ಸ್ಪರ್ಧೆಗೆ ಪಂತಗು ಭಾಗವಹಿಸಿನಂಚಿನ ಮಾತ ಜೋಕುಲ್ನ ಅಪ್ಪೆ ಅಂಚನೆ ಬೈದಿನಂಚಿನ ಬಿನ್ನೆರೆ ಇತ್ತೆ ಮೇರೆ ಸನಿಲ್ ಪಂಡ್ಲಕನಿ ಈ ವರ್ಷ ಪ್ರಥಮವಾದ ಈ ಒಂದು ಪಂತನು ಈ ಸರ್ತಿ ಮಲ್ತಂದುಲ್ಲೇರು ಅಂಚನೆ ಎಂಗ್ಲ ಖುಷಿದಾದ ಬಣ್ಣಗ ಎಂಗ್ಲು
ಕರಿನ 15 ವರ್ಷದಿಂಚಿ ಯಾನೆ ನಿರಂತರವಾದ ಬೇತೆ ಬೇತೆ ಕಡೆಟ್ ಕಾರ್ಯಕ್ರಮವನ್ನು ಆಯೋಜನೆ ಮಲ್ತಂದು ಬೈದಿನ ಒಂಜಿ ಖುಷಿ ಎಂಕೊಂಡು ಯಾನು ಕೃಷ್ಣಾಷ್ಟಮಿ ನೆಕ್ಸ್ಟ್ ಮಲ್ಪೋಳೊಂದು ಎನ್ನದಿಪ್ಪು ಆತೆ ಕೆಲವು ಸತಿ ಮಲ್ಪೆರಂಗೆ ಆಪುಜಿಂದ ಬಣ್ಣಗ ಓಲಾಂಡಲ ಕಾರ್ಯಕ್ರಮಗೂ ಭಿನ್ನರಾದ ಲೆಪ್ಪರು ಇನಿ ಈ ಸಭೆಟ್ ಲಂಚನೆ ಎನ್ನ ಕಾರ್ಯಂತೇರ ಈ ನೆಂಚಿನ ಕ್ಲಬ್ದ ಮೋಹನ್ ಸಿರ್ಲಾಲ್ ಅರ್ನ ಒಂಜಿ ನೇತೃತ್ವಡು ಒಂಜಿ ಈ ಕಾರ್ಯಕ್ರಮ ನಡಪುಂಡು ಪನ್ನಗ ಎಂಕ್ಲೆಗೆ ಒಂಜಿ ಹೃದಯ ಸ್ಪರ್ಶದ ಆಂಡ್ ದಯಪಂಡ ಎಂಕ್ಲು ಪನ್ಪಿನ ಆತೆ ಎಂಕ್ಲನ ಜವನಿಯರು ಓಲು ಪೊಂಡಲ ಮಿಂಚೋಡು ಎಂಕ್ಲನ ಸಂಸ್ಥೆ ಲಂಚನೆ ಸ್ಮಾರ್ಟ್ ಅಂದು ಲಯನ್ಸ್ ಕ್ಲಬ್ಬು ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಅಂದು ಐಟ್ ಇತ್ತಿನಕ್ಲು ಪೂರ ಸ್ಮಾರ್ಟ್ ಇನಿ ಆಜ್ 7 ಜನ ಮೂಲೆ ಮೆಂಬರ್ ಆದುಲ್ಲೇರು ಎಂಕು ಭಾರಿ ಖುಷಿಯ ಒಂದುಂಡು ಬಂದುಲೆ ಇನಿ ನಂಗೆ ಖುಷಿದಾದ ಪಣ್ಣಗ ನಮ್ಮ ಒಂಜಿ ಹಿಂದೂಲು ಒಂಜಾದ ಸಮಾಜನು ಕಟ್ಟೋಡು ಪಂಡ ಇಂಚಿನ ಪೂರ ಕಾರ್ಯಕ್ರಮವನ್ನು ಆಯೋಜನೆ ಮಲ್ತಿಂಡ ಒಂಜಿ ಬಲಿಷ್ಠವೈನ ಹಿಂದೂ ಸಮಾಜನು ರಚನೆ ಮಲ್ಪರೆ ಸಾಧ್ಯ ಉಂಡು ಪನ್ಪಿನಕ್ಕೆ ಒಂಜಿ ಉದಾಹರಣೆ ಈ ಕುತ್ತಾರದ ಒಂಜಿ ಸಂಸ್ಥೆ ಪನಿಯರೆ ಯಾನು ಎನ್ನೊಂದುಲೆ ಇನ್ನು ಈ ಸಂಸ್ಥೆಗೆ ನನಲ ದಯಪಣ್ಣಗೆ ಅಂದು ಪ್ರಥಮ ನಿಕ್ಲು ಹೆಜ್ಜೆ ದೀತರು ಗೆಜ್ಜೆ ಕಟ್ಟದಾರು ಒಂತ ಪುರ್ತುಡೆ ಗೆಜ್ಜೆ ಕಟ್ಟದು ಜೋಕ್ಲು ಮಿತ್ತ ಚಾವಡಿರು ಬತ್ತದು ಆಕ್ಲೆನ ಪ್ರತಿಭೆಯನ್ನು ತೋಜಾವೆರು ಬಯ್ಯಾನಗ ಎಂಕ್ಲನೆಲ್ಲ ಒಂಜಿ ಸಂಸ್ಥೆದ ವತಿರ್ದು ಪಾಂಡುರಂಗ ವಿಠಲ ಭಜನಾ ಮಂದಿರ ಮುಲ್ಪ ಬಿಕರ್ನ ಕಟ್ಟೆಡ್ಲ ಅಂದುವೆ ಒಂಜಿ ಹೊಸ ಮೂಲೆಂಚ ಪೊಸತ್ತು ಇನಿ ಸ್ಟಾರ್ಟ್ ಆಂಡ ಅವಲ್ಲ ಇನಿ ಒಂಜೇ ಕಾಲಡು ಅವಲ್ಲ ಒಂಜಿ ಮುದ್ದು ಕೃಷ್ಣ ಸ್ಪರ್ಧೆ ನಡಪೆರಂಡು ಈ ಸಂಸ್ಥೆ ಈ ಸರ್ತಿ ಖಾಲಿ ಆರಂಭ ಆತು ನನ್ನ ದುಂಬುಗು ಪೋಯರೆ ಎಂಕ್ಲನ ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರು ಸ್ಮಾರ್ಟ್ ಸಿಟಿ ಸಂಪೂರ್ಣವಾದ ಸಹಕಾರ ಕೊರ್ಪ ಬಂದು ಈ ಸಂದರ್ಭಗಳು ಎಂಕ್ಲು ವಿನಂತಿ ಮಲ್ತಂದು ಎಂಕ್ ಮೂಲ ಬತ್ತದ ರಡ್ಡು ಪಾತೆರ ಅವಕಾಶ ಮಾಡಿ ಗೊಲ್ತಿನ ಮುಲ್ತ ಮಾತ ಸಮಿತಿದ ಸದಸ್ಯರಿಗೆ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಎನ್ನ ಉಡಲ್ದಿಂಜಿ ಸೊಲ್ಮೆನ್ ಸಂದ ಒಂದು ಈ ಕಾರ್ಯಕ್ರಮ ಉತ್ತರ ಅದು ಎಡ್ಡೆ ರೀತಿ ನಡಪಡು ಬಂದು ಶ್ರೀ ರಾಜರಾಜೇಶ್ವರಿ ಅಮ್ಮರ ಪ್ರಾರ್ಥನೆ ಮಲ್ತಂದು ಎನ್ನ ರಡ್ಡು ಪಾತೆರಿಗೂ ಪೂರ್ಣ ಇರಮ್ಮ ಮಲ್ತಂದುಲೆ ವಂದನೆ ಅಭಿವಂದನೆ ವಂದಿಸುತ್ತಾ ಅದೇ ರೀತಿ ಸೇರಿರುವಂತಹ ಎಲ್ಲ ಮುದ್ದು ಕೃಷ್ಣ ಏನು ವೇಷಧಾರಿಯ ಪುಟಾಣಿ ಮಕ್ಕಳಿಗೆ ಸಹ ಸ್ವಾಗತ ಮಾಡುತ್ತಾ ಬಂದಂಥ ಎಲ್ಲ ಭಕ್ತರಿಗೂ ವಂದಿಸುತ್ತಾ ಇವತ್ತು ಶ್ರುತಿಲಯ ಕಲಾಕೇಂದ್ರ ಕುತ್ತಾರು ಇದರ ಪ್ರಥಮ ವರ್ಷದ ಏನು ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೂ ನನ್ನನ್ನು ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಶ್ರದ್ಧಾ ಕೇಂದ್ರ ಭಕ್ತಿಯ ಕೇಂದ್ರ ಆಗಿರುವಂಥ ಶ್ರೀ ರಾಜರಾಜೇಶ್ವರಿಯ ಈ ಒಂದು ಸನ್ನಿಧಿಯಲ್ಲಿ ಯಾವಾಗ ನೋಡಿದರೂ ಇಲ್ಲಿ ಕಾರ್ಯಕ್ರಮಗಳು ಆಗ್ತಾನೇ ಇರ್ತದೆ. ನಮಗೂ ತುಂಬ ಹತ್ತಿರದ ಒಂದು ಕ್ಷೇತ್ರ ಇದು. ಅಂಥ ಒಂದು ಕ್ಷೇತ್ರದಲ್ಲಿ ಪ್ರಥಮ ವರ್ಷದ ಈ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಇವರು ಮಾಡಿರುವಂತಹ ಒಂದು ಉತ್ತಮ ಕಾರ್ಯ ಇನ್ನು ಮುಂದೆಯೂ ಇನ್ನು ಹೀಗೆ ವರ್ಷಾನುವರ್ಷ ನಡೆಯಲಿ ಅಂತ ಹಾರೈಸುತ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಎಲ್ಲ ಈ ಕಾರ್ಯಕ್ರಮ ಆಯೋಜಕರಿಗೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ವಂದನೆಗಳು. ಈ ಬಂಧುಗಳಿಗೆ ಸ್ವಾಗತವನ್ನು ಹಾಗೂ ಒಳ್ಳೆಯ ಶುಭ ಆಶೀರ್ವಾದವನ್ನು ಶ್ರೀ ಭಗವಂತ ನಿಮಗೆ ದೊರಕಲಿ ಎಂದು ಹೇಳುತ್ತಾ ಇದೀಗ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಮಾಜಿ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇವರಿಂದ ಅಧ್ಯಕ್ಷೀಯ ಭಾಷಣ. ಬಂಧುಳೆ, ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಬಹುಶಃ ನಮಕ್ ಮಾತ ತೆರೆದಿಂಚಿನ ಭಗವದ್ಗೀತೆದ ಶ್ರೀಕೃಷ್ಣ ಉವಾಚದ ಬಾರಿ ಮಲ್ಲ ತೂಕದ ಪಾತೆರ ಏಪ ಏಪ ಧರ್ಮ ಅಧರ್ಮದಂಚಿ ಪೋಪುಂಡ ಏಪ ಧರ್ಮ ಸಾಧಿತತದು ಪೋಪುಂಡ ಸನಾತನ ಹಿಂದೂ ಧರ್ಮಗ ಪೆಟ್ಟು ಬೂರುಂಡ ಯಾನು ಸಂಭವಾಮಿ ಯುಗೆ ಯುಗೆ.
ಯಾನು ಬೇತೆ ಬೇತೆ ರೂಪಡು ರೂಪ ತಾಳದು ಈ ಭೂಮಿಗೆ ಬತ್ತದು ನಮ್ಮ ಸಂಘಟನೆಯನ್ನು ಒರಿಪಾವ ಹಿಂದುತ್ವನ ಒರಿಪಾವ ಪನ್ಪುನ ಮಲ್ಲ ಪಾತ್ರ ಆನಿ ಇತಿಹಾಸಡು ನಮ್ಮ ಪೂರ್ವಜರನ ಶ್ರೀಕೃಷ್ಣ ಪರಮಾತ್ಮನ ಕೇಂದ್ರ ನಮ್ಮ ತೂದುಪ್ಪ ಶ್ರುತಿಲಯ ಕಲಾ ಕೇಂದ್ರ ಬಹುಶಃ 10-15 ವರ್ಷಡು ಬಾರಿ ಪೆರ್ಮೆ ಹಾಪುಂಡು ವೇದಿಕೆದ ಮಿತ್ತ ಚಾವಡಿಡು ಮಾತ ಬಿನ್ನೇರುಲ್ಲೇರು ಎದುರುಡು ಗಣ್ಯರುಲ್ಲೇರು ಒರಿಯಕ್ಕೊರಿಯನ ಪುದರ ಪಂಡ ಮೂಲ ಯಾವನು ಶ್ರೀ ಕ್ಷೇತ್ರದ ಈ ಒಂಜಿ ಮಾತ ಬುಳೆಚ್ಚಿಲ್ಗ ರಾತ್ರಿ ಪಗೆಲು ಬಿರಿಸಗಾಯ ಕೊರ್ದು ಬೆನ್ನಿ ಬೆನ್ಪುನ ಎಂಕ್ಲೆನ ಈ ದೈವಲ್ಯದ ಗುರ್ಕಾರ್ಲಾಯ್ನಂಚಿನ ಎನ್ನ ಮೋಕೆದ ಅಣ್ಣೆ ಎನ್ನ ಮಾರ್ಗದರ್ಶಕರು ಪ್ರತಿ ಸಲ ಎಂಕ್ಲೆಗೆ ಇನ್ಸ್ಪಿರೇಷನ್ ಪಂಡಲ ತಪ್ಪ ಒಂದು ಪುನರ್ ಎಂಕೆಲ್ಲ ವಿವೇಕಣ್ಣೆ ಐದು ಬಕ್ಕೊಪ್ಪಿನಾರು ಶ್ರುತಿಲಯ ಕಲಾ ತಂಡದ ಅಧ್ಯಕ್ಷರಾಯ್ನಂಚಿನ ಭಾಸ್ಕರಣ್ಣೆ ಆರು ಒಲ್ಪ ಒಪ್ಪಿರು ಓಮೆಟ್ಟು ಬಲಿಪೇರಿಂದೇ ಗೊತ್ತಾಪುಜಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಐದು ಪಕ್ಕ ಮುದ್ದು ಕೃಷ್ಣ ಸೇವಾ ಸಮಿತಿದ ಎನ್ನ ಮೋಕೆದ ಸಹೋದರ ಆತ್ಮೀಯ ಮಿತ್ರ ಮೋಹನ್ ಶಿರ್ಲಾಲ್ ಯಾನು ಮೋಹನೇರು ಎಂಕಲು ಇನಿತ ಗುರ್ತಾರ್ಥಾತ್ ಬಹುಶಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಡು ಸಾಮಾಜಿಕ ಕಾರ್ಯಕರ್ತರಾಯಿ ಬೊಕ್ಕ ಇನಿ ಅವೇತೋ ವಿದ್ಯಾರ್ಥಿಗಳಿಗೆ ಹೊಸ ಜೀವನ ಕೊರ್ದು ಸಂಘಟನಾತ್ಮಕವಾದ ಸಾಮಾಜಿಕವಾದ ಕಳಕಳಿದಿಯೊಂದು ಆರು ಬೆಳ್ತಂಗಡಿ ಕ್ಷೇತ್ರದಾರ ಯಾನು ಅವಲುಪ್ಪನಾಗ ಅಲ್ಪಲವತದ ಭೇಟಿ ಆಗ ಪ್ರತಿ ಸಲ ಪಾತಿರ್ನಾಗ ಅವ್ರನ್ನ ಪಾತಿರಡು ಸಮಾಜದ ಬಗ್ಗೆ ತುಡಿತ ಧನಲಕ್ಷ್ಮಕ ನಮ್ಮ ದಾದಾಣ ಮಲ್ಪೋಡು ಅಂಚಾದು ಆ ತುಡಿತ ಎತ್ತಿನೆಟ್ಟಿ ಎಂಕಲಿ ಏಪಲ್ಲ ಸಮಾಜ ಪರವಾದ ಉಪ್ಪುನಿ ಐದು ಬೊಕ್ಕ ಎಂಕ್ಲನ ಪ್ರಧಾನ ಕಾರ್ಯಂತೆರೈನ ಜೀವನಣ್ಣೆ ಎಂಗೆ ಮುರಣಿಡ್ದೊಕ್ಕಾರನ ಫೋನ್ ಏತು ಬತ್ತಂಡು ಅತ್ತು ಮುಲ್ಪ ಎತ್ತಿನ ಮಾತ ಕೂಟದಕ್ಲೆಗೆ ಏತು ಮಿತ್ತು ತೀರ್ಥ ಬಂದಿದ್ದೇರೆಂದು ಗೊತ್ತಿಜ್ಜಿ ಈ ಕಾರ್ಯಕ್ರಮ ಬಂದುಳೆ ನಮ್ಮ ಕಾಪುಂಡು ಒಂದು ಎಂಚಿನ ಯಾನು ಮೋನೆರಡ ಪಾತಿರ ಹೊಂದಿತ್ತೆ ಕೋಡೆ ಮುರಣಿಡ್ದು ಬೊಕ್ಕ ಒಂಜಾತು ಕಡೆ ಹಿಡ್ದು ಮುದ್ದು ಕೃಷ್ಣಗೆ ಬರೋಡಕ್ಕ ಒಂಜಿಗಳಿಗೆ ಬತ್ತು ಪೋಡುನು ನಮ್ಮ ಇಲ್ಲಡು ಕುಲ್ದು ತೂಪುನ ನೇರ ಪ್ರಸಾರದ ಅಪ್ಪೆಲ್ಲೆಡಲ ಬೊಕ್ಕ ವೀಕ್ಷಕರೆಡ್ಲ ಪನ್ಪುನಿ ಇಂಚಿನ ಕಾರ್ಯಕ್ರಮನ ಕಾಲಿ ನಿಕ್ಲು ಟಿವಿಡು ತೂಪುನಿ ಹತ್ತು ಬಂದುಳೆ ಮುದ್ದು ಕೃಷ್ಣ ಅತಂಡ ಬಾಲಕೃಷ್ಣ ಇಂಚಿನ ಕೂಡಾಟಿಕೆದ ಕೂಟ ಪಂತಲಿನ ದಾಯ ಮಲ್ಪಿರು ಪಣ್ಣಂದಾಂಡ ನಮ್ಮ ಸಂಘಟನೆ ಗಟ್ಟಿಯಾದು ಬುಳೆವೋಡು ನಮ್ಮ ಜೋಕ್ಳಿಗಿನಿ ಸಂಸ್ಕಾರ ತಿರಿಪೋಡುಂದಾಂಡ ಅವು ಇಂಚಿನ ಬುಳೆಚ್ಚಿಲ್ದ ಬೇಲೆ ಮಂತಂಡ ಮಾತ್ರ ಸಾಧ್ಯ ನಿಖಲ್ ಭಗವದ್ಗೀತೆ 1 ಗಂಟೆ ಉಂಡು ಪಣ್ಣಂದಾಂಡ 2 ಸಲ ಬರ್ಪ 3 ಸಲ ಪೋಪ ಕಿನ್ಯ ಪ್ರಾಯಡ್ ನಿಖಲ್ ತುಯ್ಯರ್ ಉದಿಪನದ ಲೇಸಡು ಎಂಕಲ್ ಕುಲ್ಲು ನಗನೆ ಅಲ್ಪೊಂಜಿ ಎಲ್ಲಿಯ ಬಾಲೆ ಶ್ರೀಕೃಷ್ಣನ ತದ್ರೂಪ ನಮಗೂ ಗೊತ್ತಿಜ್ಜಿ ಅವು ಏರ್ನ ಬಾಲೆನ ದಾದನ ಅಧ್ಯಕ್ಷ ಎಡಪಂಡೆ ಆ ಮುದ್ದು ಕೃಷ್ಣನ ಪತ್ತೊಂದೇ ಉದಿಪನ ಮಲ್ಪುಗಾನ್ ನಿರೂಪಕೆರ್ಲ ಬಾರಿ ಪೊರ್ಲುಡೈ ಕೊಂಚ ಒಕ್ಕಣೆ ಕೊರಿಯರು ಎಂಗಳ ಮಾತೆರ್ನಲ್ಲ ಮೋಕೆಂದ ಅಣ್ಣೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಈ ಕಾರ್ಯಕ್ರಮದ ಮಿತ್ತ ಚಾವಡಿಡು ಬಲ್ಲೆ ಇದ್ದರು ಅರೆಲ್ಲ ಕೂಟದ ಪರವಾದ ಮೋಕೆಡು ಎದುಕೊನೊಂದು ಬಂದುಳೆ ಏನು ಎಕಡೆ ಪಲ್ನಕ್ಕ ಗುರ್ಕಾರ್ಮೆದ ಪಾತೆರಡು ಮಾತೆರ್ಲ ಲಯನ್ಸದ ಅಣ್ಣೆರ್ಲ ಪಂಡೇರು ಈ ಚಟುವಟಿಕೆಯನ್ನು ಬಹುಶಃ ಎಂಕೆ ಗೊತ್ತುಂಡು ಎನ್ಮನೆ ಕ್ಲಾಸಡು ಉಪ್ಪುನಾಗ ಎನ್ನ ಊರದ ಸೋಮೇಶ್ವರಡ್ಲ ಎಂಕಲಿ ಜೋಕುಲು ಕಿನ್ಯ ಪ್ರಾಡ್ ಗೊಬ್ಬೊಂದಿತ್ತಿನ ಒಂಜಿ ಪಲ್ಲಡಿನ ಸುರುಮಂತಿನಿಡ್ದಾದ್ರ ಇನಿ ಅವು ಬಾಲಕೃಷ್ಣ ಮಂದಿರದು ಎಂಕ್ಲನ ದ್ವಾರಕ ನಗರ ಸಾರಸ್ವತ ಕೊಲೆನಿ ಪೋದು ಇನಿ ಎಂಕಲ್ನ ಪ್ರಾಯ ಕರಿದು ಪೋಂಡು ಆಂಡ ಕಿನ್ನೆ ಒಪ್ಪುನಾಗ ಎಂಕಲ ಮಾಮು ನಕಲಿ ಎಂಕಲ ಅಣ್ಣ ನಕಲಿ ಇಂಚಿನ ಕೂಡಾಟಿಕೆದ ಕೂಟಗು ಕೊನೆ ನಡೆದಾದ್ರ ಇನಿ ಅವಲವಲು ಸಂಘಟನೆ ಕಟ್ಟರೆ ಎಂಕ್ಲೆಗೆ ಸಾಧ್ಯ ಅಣ್ಣ ಇನಿ ಮಾತ ಬತ್ತಿನ ಬಂದುಳೆಡ ಕೈ ಮುಗಿದ ನಟ್ಟೋಣು ನೀ ಮುದ್ದು ಕೃಷ್ಣ ಸೇವಾ ಸಮಿತಿ ಕಾಲಿ ವರ್ಷಗೊರ ಮುದ್ದು ಕೃಷ್ಣ ಉತ್ಸವ ಅತಂಡ ಸ್ಪರ್ಧೆ ಮನ್ಪನ ಮಾತ ಒಂಜಿ ಬೆಲ್ಮೆನ ದೀತಿಜ್ಜಿ ಅಕ್ಲಡ ಬೇತೆ ಬೇತೆ ಕಾರ್ಯಕ್ರಮ ಯಾಲ್ಲ ಕೂಟದ ಒಂಜಿ ಪದುಕೆ ಪನಿಯರ ಎಂಕ್ ಬಾರಿ ಖುಷಿಯ ಒಂದುಂಡು ದುಂಬುದ ದಿನೊಟ್ಟು ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಈ ಒಂಜಿ ಪರಿಸರಡು ಬೇತೆ ಬೇತೆ ಸೇವಾ ಕಾರ್ಯನು ಮಲ್ಪುನಂಚಿನ ಒಂಜಿ ಸಂಕಲ್ಪನ ಶ್ರೀ ಸಾನ್ನಿಧ್ಯದ ದೈವದೇವರನ ಆಶೀರ್ವಾದಡು ಮಲ್ಪೆರಲ್ಲ ಈ ಪೊರ್ತುಡು ನಿಕ್ಲಡ ಒಂಜೇ ಕೆಬಿ ಪಾತೆರ ಇಂಚಿನ ಸ್ಪರ್ಧೆಲೇನು ಇಲ್ಲಡು ಕುಲ್ದು ತೂವಂದೆ ನಿಕ್ಲೆ ಇಲ್ಲಡು ಕಿನ್ಯ ಜೋಕುಲುಪ್ಪಡು ಮಲ್ಲ ಜೋಕುಲುಪ್ಪಡು ಎಂಕ್ಲು ಕೋಡೆ ಒಂಜಿ 10 ಜನ ಕುಲ್ದು ಪನ ಒಂದಿತ್ತ ಎಂಕ್ಲೆನ ಕಾಲೋಡ್ಲು ಎಂಕ್ಲೆಗೆ ಜೋಕುಲುಪ್ಪನಾಗ ಯಶೋಧ ಕೃಷ್ಣ ಮುದ್ದು ಕೃಷ್ಣ ಬಾಲಕೃಷ್ಣ ತಿಕ್ಕದಿಂದಾಂಡ ಎಂಕಲ್ಲ ಒಂಜಿ ಯಶೋಧ ಲಕ್ಕನೆ ಡ್ರೆಸ್ ಪಾಡೊಂದು ಬೈದ್ವಾನ್ ನಮ್ಮ ಒவ்வொரு ಸ್ಟೇಜಿಡು ಪಾಶ್ಚಾತ್ಯ ಸಂಸ್ಕೃತಿದ ನೇಕ್ ನಮ್ಮ ಸ್ಟೆಪ್ ಪಾಡ್ಯಾರ ನಮ್ಮ ಜೋಕ್ಲೇನು ಬೋಡಣ್ಣ 4 ದಿನ ಕಡಪುರ 2 ದಿನ ಕಡಪುರುವ ಅಣ್ಣ ನಮ್ಮ ದೇಶದ ಸಂಸ್ಕೃತಿನ ಒರಿಪೋಡುಂದಾಂಡ ಇಂಚಿನ ಕೂಟದಕ್ಲು ಮಂತಿನ ಕೆಲಸದ್ದು ಮಾತ್ರ ಸಾಧ್ಯ ಬಹುಶಃ ರಾತ್ರಿ ಪಗೆಲು ಕೂಟದ ಮಾತ ಪದುಕೇರು ಬೆನ್ನಿ ಬೆನೊಂದು ಈ ಕಾರ್ಯಕ್ರಮದ ಯಶಸ್ಸಾವಡು ಒಂಜಾತು ಎಡ್ಡೆ ಮದಿಪುನು
ನಮ್ಮ ಮಾತೆರಗಳ ಕೊರಡು ಪನದು ದುಂಬುದ ವರ್ಷೋಡು ನನಾತ್ ಎಡ್ಡೆ ಬುಳೆಚ್ಚಿಲಾದಿ ಸಂಘಟನೆ ಬುಳೆಯಾಡು ಕಾಲಿ ಮುದ್ದು ಕೃಷ್ಣ ಸ್ಪರ್ಧೆದೊಟ್ಟುಗು ಸಮಾಜದ ಬೆರಿಮುಲ್ಲಾದ ಸಗಾಯ ಕೊರ್ಪುನಂಚಿನ ಮಾಮಲ್ಲ ಕೈಯಾದ ಈ ಪರಿಸರಡು ಬರಡು ಪನ್ಪುನ ಎಡ್ಡೆಪ್ಪುದ ಒಟ್ಟುಗು ಬಂದುಳೆ ಬರ್ಪಿಂಚಿನ ಅಷ್ಟಮಿ ಮೊಸರು ಕುಡಿಕೆ ವಿಶೇಷವಾದ ಈ ಸಾನ್ನಿಧ್ಯಡು ಚೌತಿದ ಪರ್ಬ ದುಂಬು ಕೊರೋನಾಡ್ದು ದುಂಬು ಎಂಚ ನಡವತ್ತೊಂದಿತ್ತಂಡ ಒಂಜಿ ಚೌತಿದ ಕೂಟದ ಪದುಕೆಯಾದ ಪನೊಂದುಲ್ಲೆ 2 ದಿನದ ಭಾರಿ ಪೊರ್ಲು ಕಂಟದ ಅಟ್ಟಣೆಡು ಪೊರ್ಲಾಯಿನ ಒಂಜಿ ಕಾರ್ಯಕ್ರಮ ನಡಪುಂಡು ಬರ್ಪಿನ 10 ತಾರೀಕಡು ವಿಶೇಷವಾದ ಒಂಜಾತ್ ಕೂಟಪಂತ ಸ್ಪರ್ಧೆಲು ನಡಪುಂಡು ನಿಖಲ್ ಮಾತೆರ್ಲ ಬಲೆ ಈ ಸಾನ್ನಿಧ್ಯದ ಸ್ಥಳ ಸಾನ್ನಿಧ್ಯದ ಶಕ್ತಿ ಏತುಂಡು ಪಂಡಂದಾಂಡ ನಿಸ್ವಾರ್ಥವಾದ ಏಪ ಅಪ್ಪೆನ ಆ ಪುಣ್ಯಾತ್ಮನ ಸಿದ್ಧಿವಿನಾಯಕನ ನಮ್ಮ ಸೇವೆಯನ್ನು ಮಲ್ತಂಡ ಒಂಜಿ ದಿನ ಆಯ್ತ ಪುಣ್ಯದ ಫಲ ಕಡೆಸುಂಡು ಪನ್ಪುನೇಕ್ ಯಾನ್ಲ ಒಂಜಿ ಪ್ರತ್ಯಕ್ಷ ಸಾಕ್ಷಿ ಸಂಕಷ್ಟಿಕ ಚತುರ್ಥಿದ ಈ ಒಂಜಿ ಪೊರ್ಲ ದಿನೊಟ್ಟು ಎಂಕ್ಲೆನ ಶ್ರುತಿಲಯ ಕಲಾ ಕೇಂದ್ರ ಬೊಕ್ಕ ಮುದ್ದು ಕೃಷ್ಣ ಕೂಟಾಟಿಕೆಡು ಭಾರಿ ಪೊರ್ಲದ ಏಪ ವಿಘ್ನ ವಿನಾಯಕದ ಸುಗಿತಲದಾನಿ ಮನ್ಪೋನ ಆ ಕಾರ್ಯಕ್ರಮಗೂ ವಿಘ್ನ ಬರಂದಿಗೆ ಅಖೇರಿ ಮುಟ ಇನ್ನು ಕೈಪತದ ನಡಪವನ ಶಕ್ತಿ ಆ ಮಹಾಗಣಪತಿ ದೇವರಿಗೊಂಡು ಅಪ್ಪೆ ರಾಜರಾಜೇಶ್ವರಿಗೂ ಸ್ಥಳ ಸಾನ್ನಿಧ್ಯದ ಕೊರಗಜ್ಜ ಅಪ್ಪೆ ರಕ್ತೇಶ್ವರಿ ಮಾತ ದೈವ ದೇವರಿಗೂ ಪಂಚಂದಾಯಗೊಂಡು ಪನ್ಪನ ಗೆಲ್ಮೆದೊಟ್ಟಿಗೆ ಸರ್ವಧರ್ಮದ ಸಮನ್ವಯ ನಮ್ಮ ಸಮಿತಿ ಆದುಪ್ಪಡು ನಮ್ಮ ಜೋಕ್ಲೆಗೆ ಸಂಸ್ಕೃತಿನ ಕಲ್ಪಾಗ ಸಂಸ್ಕೃತಿನ ಬುಳೆಪ್ಪಾಗ ತುಳು ಪಾತೆರ್ಗ ತುಳು ಒರಿಪಾಗ ತುಳುನು ಬುಲೆಪ್ಪಾಗ ಪನ್ಪನ ಎಡ್ಡೆಪ್ಪು ದೊಟ್ಟುಗು ಕೂಟದ ಮಾತ ಪದುಕೆರೆಗೆ ಬತ್ತಿಂಚಿನ ಮಲ್ಲ ಮನಸ್ಸದ ಅಪ್ಪೆಲ್ಲೆಗೆ ಬಿನ್ನೆರೆಗೆ ಪಾಲು ಪಡೆಪುನಂಚಿನ ಕಿನ್ಯ ಮಲ್ಲ ಜೋಕ್ಲೆಗೆ ಮಾತೆರ್ಲ ಭಾಗವಹಿಸುನಕಲು ವಿನ್ನರ್ಸೆ ಪನೊಂದು ನಿಕ್ಲೆಗೆ ಮಾತೆರೆಗಳ ಎಡ್ಡಾವಡು ಪಾತೆರದ ಮುಗಿತಲದ ಚುಕ್ಕಿದಿ ಒಂದುಲ್ಲೆ ಸರ್ವೇ ಜನ ಸುಖಿನೋ ಭವಂತು. ವೇದಿಕೆಯಲ್ಲಿ ನಮ್ಮೊಂದಿಗೆ ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅಧ್ಯಕ್ಷರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮಾಜಿ ಅಧ್ಯಕ್ಷರು ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಂಘ ಕರ್ನಾಟಕ ಸರ್ಕಾರ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಕನ್ನಡದಲ್ಲಿ ಹೇಳುವುದಾದರೆ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ಹೋಗದಿರುವಂತಹ ಯಾವುದೇ ಒಂದು ಕ್ಷೇತ್ರ ಇಲ್ಲ, ಅದು ಶಿಕ್ಷಣ ಪ್ರೇಮಿಯಾಗಿ ಸಾಹಿತ್ಯ ಪ್ರೇಮಿಯಾಗಿ ಹಾಗೂ ಕಲಾ ರಸಿಕರು ಕಲಾ ಪೋಷಕರು ಬಡವರ ಬಂಧುವಾಗಿ ಎಲ್ಲ ಕ್ಷೇತ್ರದಲ್ಲೂ ತಮ್ಮನ್ನು ತಾನು ತೊಡಗಿಸಿದ್ದು ನಿಸ್ವಾರ್ಥ ಸೇವೆಯನ್ನು ಗೈದು ಸಮಾಜಮುಖಿಯಾಗಿ ಎಲ್ಲರೊಂದಿಗೆ ಸಾಮಾನ್ಯ ವ್ಯಕ್ತಿಯಾಗಿ ಎಲ್ಲರೊಂದಿಗೆ ಹೊಂದಿಕೊಂಡು ಇಡೀ ದಕ್ಷಿಣ ಕನ್ನಡವೇ ಅಲ್ಲ ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಇವರನ್ನು ಗುರುತಿಸಿಕೊಂಡು ಅನೇಕ ಪ್ರಶಸ್ತಿಗಳಿಗೆ ಇವರು ಪುರಸ್ಕೃತರಾಗಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿ ನಮ್ಮೊಂದಿಗೆ ಈ ಸುಸಂದರ್ಭದಲ್ಲಿ ನಮ್ಮೊಂದಿಗೆ ಇರೋದು ಬಹಳ ಖುಷಿಯನ್ನು ತಂದುಕೊಟ್ಟಿದೆ. ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹರೆಕಳ ಇವರು ಶಾಲು ವಹಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ನಮ್ಮ ಶ್ರೀಕೃಷ್ಣ ಮುದ್ದುಕೃಷ್ಣ ವೇದಿಕೆ ಸ್ಪರ್ಧೆಯ ಕೊನೆಯ ಧನ್ಯವಾದ ಸಮರ್ಪಣೆಯನ್ನು ಈಗ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ಯ ಅತಿಥಿಗಳಿಗೆ ಒಂದೇ ಮಾತು ಸಮಯ ಅಭಾವದಿಂದ ಒಂದೇ ಮಾತು ಎಲ್ಲ ಅತಿಥಿಗಳಿಗೆ ಧನ್ಯವಾದ ಹೇಳುತ್ತಾ ಯಶೋಧ ಕೃಷ್ಣಗಾಗಿ ಈ ಸಭೆಯನ್ನು ತೆರವುಗೊಳಿಸಿದ್ದೇನೆ. ಧನ್ಯವಾದ.
ಮುದ್ದು ಕಂದ ಮಥುರಾ ನಗರಿ ನನ್ನ ಜನ್ಮಸ್ಥಳ. ನಾನು ಯಮುನಾ ತಟದಲ್ಲಿ ಗೆಳೆಯೊಂದಿಗೆ ಆಟಾಡಲಿದ್ದೇನೆ. ಹೋ, ಇದೇನು ಈ ನದಿ ನೀರು ಇಷ್ಟು ವಿಷಕಾರಿಯಾಗಿದೆ? ಇದು ಕಾಳಿಂಗನ ಕೆಲಸ. ಈ ಕಾಳಿಂಗನ ಹೀಗೆ ನದಿಸಿ ನನ್ನ ಗೆಳೆಯೊಂದಿಗೆ ಸಂಹಾರ ಮಾಡುತ್ತೀನಿ. Thank you.
ಪಾರಿ ಪಾರಿ ಪರಮಾನಂದ ಹರೇ ಗೋವಿಂದ ರಕ್ಷ ರಕ್ಷ ಪಾರಿ ಪಾರಿ ಪರಮಾನಂದ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆ ಕಟ್ಟಪಾಠ ಭಗವದ್ಗೀತೆ ಕಟ್ಟಪಾಠದಲ್ಲಿ ಪ್ರಥಮ ಸ್ಥಾನ ದೀಪಾಂಶು, ದ್ವಿತೀಯ ಸ್ಥಾನ ಜಿಗೆ ಗಗನಲ್ಲಿ, ಪತ್ರಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಅಶ್ವಿತ್ ಎಜಿ, ಪತ್ರಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಅಶ್ವಿತ್ ಎಜಿ. ಹಾಗೆ ದ್ವಿತೀಯ ಸ್ಥಾನ ಸುಜ್ಞಾನ್, ಕ್ರಮ ಸಂಖ್ಯೆ 18 ಸುಜ್ಞಾನ್ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವಾಗಿದ್ದಾನೆ. ಸುಜ್ಞಾನ್ ಭಕ್ತಿಗೀತೆಯಲ್ಲಿ ಕ್ರಮ ಸಂಖ್ಯೆ 18 ಸುಜ್ಞಾನ್ ದ್ವಿತೀಯ ಸ್ಥಾನಿ. ಭಕ್ತಿಗೀತೆಯವರು ಗೀತೆ ಬನ್ನಿಗೆ ಈಗ ಭಗವದ್ಗೀತೆಯನ್ನು ಸರಾಗವಾಗಿ ಕಂಠಪಾಠ ಮಾಡಿ ಹಾಡಿದಂಥ ವಿದ್ವಾಂಸರು ನಿಮ್ಮೆದುರಿಗೆ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಅಭಿನಂದನೆಗಳು. ವಿದ್ಯಾರ್ಥಿಗಳೊಮ್ಮೆ ಬರಬೇಕು ವೇದಿಕೆಗೆ. ಹೊಸಗಲ್ ಮನೆಯ ನಿರ್ದೇಶಕರು ವೇದಿಕೆಗೆ ಬರಬೇಕು. ಇದು ಅತಿಥಿಗಳು ಕೂಡ ತಾವು ಬರಬೇಕು, ದಯವಿಟ್ಟು ಬರಬೇಕು. ಹೊಸಗಲ್ ಮಾಧ್ಯಮದ ನಿರ್ದೇಶಕರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರು ಅನೇಕ ಸುಮಾರು 20 ವರ್ಷಗಳಿಂದ ನಮ್ಮ ಈ ಭಾಗದಲ್ಲಿ ಹೊಸಗಲ್ ಚಾನೆಲ್ ಮೂಲಕ ಒಂದು ತುಳು ಚಾನೆಲನ್ನು ಇಡೀ ನಮ್ಮ ಈ ಭಾಗಕ್ಕೆ ಪರಿಚಯಿಸಿದಂಥ ಶ್ರೀಯುತ ವಿಜಯದರ್ಶಿ ಸರ್ ಅವರು ನಮ್ಮ ಈ ಅತಿಥಿಗಳು ಕೂಡ ಅವರನ್ನು ಅತ್ಯಂತ ಗೌರವಪೂರ್ವಕ ನಾವು ಸ್ವಾಗತಿಸಿದ್ದೇವೆ ಸರ್. ಹೇಗೆ ಮಾತಾಡಬೇಕು ನಾವು? ಆತ್ಮೀಯ ಬಂಧುಗಳೇ, ಕುತ್ತಾರು ಶ್ರುತಿಲಯ ಕೇಂದ್ರ ಇದರ ಆಶ್ರಯದಲ್ಲಿ ಕುತ್ತಾರು ಮುದ್ದು ಕೃಷ್ಣ ಸಮಿತಿಯ ಈ ಒಂದು ಮುದ್ದು ಕೃಷ್ಣ ಸಾಂಸ್ಕೃತಿಕ ಸ್ಪರ್ಧೆಗಳು, ಕೃಷ್ಣ ವೇಷದ ಸ್ಪರ್ಧೆ, ಹಾಗೆ ನೃತ್ಯ ಎಲ್ಲ ಸ್ಪರ್ಧೆಗಳು ನಡೀತಾ ಇದೆ. ಭಾಗವಹಿಸುವಂತಹ ಎಲ್ಲ ಪುಟಾಣಿ ಮಕ್ಕಳಿಗೆ, ಎಲ್ಲ ಸ್ಪರ್ಧಾಳುಗಳಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ 6 ತಾರೀಕಿಗೆ ಎಲ್ಲರಿಗೂ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭವನ್ನು ತರಲಿ ಹಾರೈಸ್ತಾ, ಶ್ರೀಕೃಷ್ಣನ ಜನ್ಮವನ್ನೇ ಭೂಮಿಗೆ ತೋರಿಸಿದಂತಹ ಒಂದು ಸಂದೇಶ, ಅಂತಹ ಬೆಳಕು ಎಲ್ಲರ ಬದುಕಿನಲ್ಲಿ ಹರಿದು ಬರಲಿ ಎಂದು ಹಾರೈಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಹಾಗೆ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಎಲ್ಲರೂ ವೀಕ್ಷಣೆ ಮಾಡಲಿಕ್ಕೆ ನಮಗೆ ಚಾನೆಲ್ 9 ಅವರು ಅವಕಾಶ ಕೊಟ್ಟಿದ್ದಾರೆ. ವೀಕ್ಷಣೆ ಮಾಡ್ತಿರೋದೆಲ್ಲ ನಮ್ಮ ವೀಕ್ಷಕರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಭಗವದ್ಗೀತೆ ಸೆಕೆಂಡ್ ಗಗನ್ ಹುಡುಗಿಲ್ಲ, ಹುಡುಗನ ಅಜ್ಜಿ ಇದ್ದಾರೆ, ಅವರು ಒಂದು ಬಹುಮಾನ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಭಗವದ್ಗೀತೆ ದ್ವಿತೀಯ ಸ್ಥಾನಿ ಗಗನ್ ಅವರ ಅಜ್ಜಿಯವರು ಇದ್ದಾರೆ, ಬರಬೇಕು. ದ್ವಿತೀಯ ಸ್ಥಾನ ಪಡೆದಂಥ ಜಿಕೆ ಗಗನ್ ಅಭಿನಂದನೆಗಳು. ಹಾಗೆ ನಮ್ಮ ಬಾಬು ಸರ್ ಅವರು, ಎಕೆ ಬಾಬು ಸರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಪಾಧ್ಯಕ್ಷರಾಗಿ ಒಟ್ಟಿಗಿದ್ದಾರೆ. ಅವರು ಶಾಲಾ ಹಾಕಿಯನ್ನು ಗೌರವಿಸಬೇಕು, ಧನ್ಯದಾನ ಗೆಲ್ಲಬೇಕಂತ ಹೇಳಿದ್ರೆ ಇರ್ತಾರೆ ಬಹುಶ ಈ ಕಾರ್ಯಕ್ರಮದ ಒಟ್ಟಿಗೆ ನಮ್ಮೊಟ್ಟಿಗೆ ಇರ್ತಾರೆ. ಬಾಬು ಸರ್ ಅವರನ್ನು ಒಂದು ಶಾಲಾ ಹಾಕಿಯವರನ್ನು ಗೌರವಿಸಬೇಕೆಂದು ವಿನಂತಿ ಮಾಡ್ಕೊಂಡಿದ್ದೇನೆ. ನಮ್ಮ ಸಮಿತಿಯ ಸದಸ್ಯರಿಗೆ ಅಭಿನಂದನೆಗಳು, ಸ್ವಾಗತ. ಸಂಪೂರ್ಣ ನಮ್ಮೊಟ್ಟಿಗೆ ಇರಬೇಕು. ಇದೀಗ ಕೃಷ್ಣ ಅವರು ಮುಂದುವರಿಸುತ್ತಾ
ಆರಂಭ. ದಯವಿಟ್ಟು ಬರಬೇಕು ವೇದಿಕೆಗೆ. ಕೌಶಲ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಬಹಳ ಉತ್ತಮವಾಗಿ ಒಂದು ಸೇವೆಯನ್ನು ತಾವು ಸಲ್ಲಿಸಿದ್ದೀರ. ನಮ್ಮ ತಂಡದೊಂದಿಗೆ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು, ವಸಂತ್ ಕೋಡಿಯವರು ಬನ್ನಿ, ಭಾಸ್ಕರ್ ಬನ್ನಿ. ಸೇವೆಯನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ನಾವು ತಮಗೆ ಗೌರವಿಸ್ತಿದ್ದೇವೆ. ಅಭಿನಂದನೆಗಳು. ಮರಕಾಟನ ವರತ್ನ ವಜ್ರ ಹರಳು
जो है अलबेला मदनैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मदनैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। ಸದ್ದು ಮಾಡಬೇಡಿ, ನನಗೆ ತುಂಬ ಹಸಿವಾಗಿದೆ. ಇಲ್ಲಿದೆ ಬೆಣ್ಣೆ. ಎಷ್ಟೋ ದುಷ್ಟ ಕಾಳಿಂಗವೇ, ಯಾಕೆ ಅಬ್ಬರ, ಯಾಕೆ ತಪ್ಪು ಮಾಡುತ್ತಿರುವೆ? ನಿನ್ನ ವಿಷದಿಂದ ದನಕರ ಪ್ರಾಣಿ ಪಕ್ಷಿಗಳನ್ನು ಯಾಕೆ ನೀನು ಕೊಲ್ಲುವೆ? ನಿನಗೆ ಶಿಕ್ಷೆ ಆಗಲೇಬೇಕು. ನಿನಗೆ ಧೈರ್ಯವಿದ್ದರೆ ನನ್ನನ್ನು ಸೋಲಿಸು. ಯಶೋದ ಅಮ್ಮ, ಈಗೇನು ಹೇಳಲು ಬಂದಿದ್ದೀರಿ? ಇಲ್ಲ ಅಮ್ಮ. ಮತ್ತೇನಾಯಿತು? ಅವನು ಮಣ್ಣು ತಿನ್ನುತ್ತಾನೆ. ಏನು? ಹೌದು ಹೌದು, ನಾವೆಲ್ಲ ಕಂಡೆವು, ನಿಜ. ಅಯ್ಯೋ ದೇವರೇ, ಈ ಹುಡುಗ ದಿನ ಏನಾದರೂ ರಂಪ ಮಾಡುತ್ತಿರುತ್ತಾನೆ. ಎಲ್ಲಿದ್ದಾನವನು? ಇಲ್ಲಿರುವೆಯಾ ನೀನು? ಈಗೆಲ್ಲ ಹೋಗಿ ನೀವಿಲ್ಲಿಂದ. ಹೇಳು, ಇದೇನು ಹೊಸ ತುಂಟತನ? ಮಣ್ಣು ಯಾಕೆ ತಿಂದೆ? ಇಲ್ಲ ಅಮ್ಮ, ನಾನೆಲ್ಲಿ ಮಣ್ಣು ತಿಂದೆ? ಸುಳ್ಳು ಹೇಳ್ತಾರೆ ಅವರು. ನಿನ್ನ ಅಯ್ಯೋ ಪಾಪ ಮುಖಚರಿಯ ಪರಿಣಾಮ ನನ್ನ ಮೇಲಾಗದು. ಬಾಯಿ ತೆರೆ ನೋಡೋಣ ಬೇಗ. ಯಶೋದೆ ಕಂಡ ಕೃಷ್ಣನ ಮೊದಲ ಲೀಲೆ ಇದಾಗಿತ್ತು. ಏನಾಶ್ಚರ್ಯ! ಆಕೆಗೆ ಪೂರ್ತಿ ವಿಶ್ವವೇ ಆತನ ಬಾಯೊಳಗೆ ಕಂಡಿತು. ಓ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಅಮ್ಮ ನಾನು
सच कहा माँ, आप सबके लिए मेरा प्रेम इंद्र की इस दुष्टता से बहुत बड़ा है। वृंदावन की रक्षा मैं अवश्य करूंगा। कृष्णा, मेरे बच्चे। ಪಾಂಡುರಂಗ ವಿಠಲ ಈ ನಾಮಸ್ಮರಣೆ ಎಷ್ಟೊಂದು ಅದ್ಭುತ. ಭಗವಾನ್ ಶ್ರೀಕೃಷ್ಣ ತನ್ನ ಭಕ್ತ ಪುಂಡಲೀಕನ ಮಾತಾಪಿತ ವಾತ್ಸಲ್ಯಕ್ಕಾಗಿ ತೋರಿಸಿದ ವಿಶೇಷವಾದ ಅವತಾರವೇ ಈ ವಿಠೋಬನ ಅವತಾರ. ನಂದಗೋಕುಲಿಂದ ಓಡಿ ಓಡಿ ಬಂದೆ. ನನಗೆ ಅಮ್ಮ ಹಾಲು ಮೊಸರು ಬೆಣ್ಣೆ ಇಟ್ಟಿದ್ದರಂತೆ. ಎಲ್ಲಿ ಉಂಟು
ಚೆನ್ನಾಗಿದೆ ಚೆನ್ನಾಗಿದೆ. ಇಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಸಮಯಕ್ಕೆ ಸರಿಯಾಗಿ ಆಗಬೇಕಿದ್ರೆ ನಮ್ಮ ಒಳಗೊಬ್ಬ ಅಂತರಂಗದ ಒಬ್ಬ ವ್ಯಕ್ತಿ ಅದ್ಭುತ ವ್ಯಕ್ತಿತ್ವ ನಾಯಕತ್ವಗಳು ಎಲ್ಲ ನಮ್ಮಲ್ಲಿದೆ. ಇನ್ನೂ ಈ ಕಾರ್ಯಕ್ರಮದ ಅವರು ಕೈ ಜೋಡಿಸಿಕೊಳ್ಳಿ. ಇಲ್ಲಿ ದೇವರು ಯಾವತ್ತೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ವಿಶೇಷವಾದ ಅಭಿನಂದನೆ ಸಲ್ಲಿಸಿದೆ ನಮ್ಮ ಸಮಿತಿ ಪರವಾಗಿ. ನಮ್ಮ ರಾಮಚಂದ್ರನ ಉಪಾಧ್ಯಕ್ಷರು ನಮ್ಮೊಟ್ಟಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಯಾವತ್ತೂ ಬಂದು ನಮ್ಮೊಟ್ಟಿಗೆ ಸಹಕರಿಸಿದವರು ರಾಮಚಂದ್ರನವರು. ಇನ್ನೂ ಕೂಡ ನಮಗೆ ಮಾರ್ಗದರ್ಶನ ನೀಡಬೇಕು, ಯಾವತ್ತು ನಮ್ಮೊಟ್ಟಿಗೆ ಇರಬೇಕು ಎಂಬ ಸಮಯ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದೆ ನಮ್ಮ ಸಮಿತಿ. ಹಾಗೆ ನಮ್ಮ ಉಪಾಧ್ಯಕ್ಷರುಗಳಿದ್ದಾರೆ, ಸಂಚಾಲಕರು ಎಲ್ಲ ಬನ್ನಿ ಒಮ್ಮೆ ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ನಮ್ಮ ಒಳಗೆ ನಮ್ಮ ಗೃಹಮಾನ್ಯ ಸಹಕರಿಸುವ ಎಲ್ಲ ನಮ್ಮ ಸ್ವಯಂ ಸೇವಕರನ್ನ ಅವರೆಲ್ಲ ನಮ್ಮೆಲ್ಲ ಒಟ್ಟಿಗೆ ಪಾಲ್ದವರು, ನಮ್ಮೊಟ್ಟಿಗೆ ಕೈ ಜೋಡಿಸಿದವರು ಎಲ್ಲ ಮಕ್ಕಳು ಬರಬೇಕು. ಅಡಿಗೆಯಲ್ಲಿ ಬಳಸಿರುವಂಥ ಮಕ್ಕಳನ್ನು ನಾನು ನೋಡಿದೆ, ನನಗೂ ಅವ್ರಿಗೆ ಗೊತ್ತೇ ಇಲ್ಲ. ಆದರೆ ಅವರೆಲ್ಲ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟು ಜನರನ್ನು ಸ್ಮರಿಸಬೇಕಾದ ಸುಲಭದ ಕೆಲಸ ಅಲ್ಲ. ಎಲ್ಲರನ್ನೂ ಕೂಡ ಭಾಳ ಉತ್ತಮವಾಗಿ ನಿರ್ವಹಿಸ್ತಾರೆ. ಇನ್ನು ಸ್ವಚ್ಛತೆಯನ್ನು ಮಾಡಬೇಕಾಗಿದೆ, ನಾವೆಲ್ಲರೂ ಸ್ವಲ್ಪ ಮಾಡುವ, ಎಲ್ಲ ಕೆಲಸ ಮಾಡುವ. ಹಾಗೆ ದೇವಸ್ಥಾನದ ಸಿಬ್ಬಂದಿಗಳು, ದೇವಸ್ಥಾನದ ನಮ್ಮ ಕಾರ್ಯದರ್ಶಿಗಳು ಅಮರನಾಥ್ ದಯವಿಟ್ಟು ಬರಬೇಕು. ಅಮರನಾಥ್, ಅಯ್ಯೋ ನಾನು ನಿಮ್ಮನ್ನು ಮರ್ತೋಗಿಲ್ಲ, ನಿಮ್ಮನ್ನು ಕೊನೆಗೆ ಕರೆಯುವಂಥ ಸಂಪೂರ್ಣ ಸಹಕಾರ ಅಮರವರ ಸಹಕಾರ ಇಲ್ಲದೆ ನಾವು ಕೆಲಸ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಅತ್ಯುತ್ತಮವಾದ ಸಹಕಾರ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಸಮಿತಿಯ ಉಪಾಧ್ಯಕ್ಷರು ಅಮರವರು ಕೈ ಬನ್ನಿ. ಅಮರವರು ಎಲ್ಲ ಕಾರ್ಯಕ್ರಮ ನಮಗೆ ಒಂದು ಮಾರ್ಗದರ್ಶನ, ಅಂದರೆ ದಾರಿದೀಪ, ಹೇಗೆ ಮಾಡಬೇಕು, ಏನೆಲ್ಲ ಮಾಡಬೇಕು ಅತ್ಯುತ್ತಮವಾಗಿ ತಾವು ನಮ್ಮೊಂದಿಗೆ ಸಹಕಾರ. ನಿಮ್ಮಿಂದಾಗಿ ನಾವು ಯಶಸ್ಸು ಆಗಿದ್ದೇವೆ ಅಂತೇಳಿ ನಾವು ನನ್ನ ಭಾವನೆಗಳು, ಅಭಿನಂದನೆಗಳು. ನಾವು ತೀರ್ಪುಗಾರರು ಬನ್ನಿ, ದಯವಿಟ್ಟು ಬನ್ನಿ. ಹಾಗೆ ನಿಮ್ಮನೆಗೆ ನಾವು ಹೆಸರು ಕರೀಲಿಕ್ಕೆ ಆಗಿಲ್ಲ. ನಮ್ಮ ಮಾಧ್ಯಮದವರು, ನಮ್ಮ ಚಾನೆಲ್ 9 ಪ್ರತಿ ಕಾರ್ಯಕ್ರಮ ಮೀಟಿಂಗ್ಗಳಿಗೆ ಬಂದು ತಾವು ನಮಗೆ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಾವು ಕೂಡ ಅದರಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಳ್ಳಲಾಗಿದ್ದೀರಿ. ಹೊಸಗರು ಮಾಧ್ಯಮದವರು, ನಮ್ಮ ಆಸಿಫ್ ಅವರಿದ್ದಾರೆ, ವಿಜಯದರ್ಶಿಕರು ಅವರು ಕೂಡ ಇದ್ದಾರೆ. ತಮ್ಮನ್ನು ಕೂಡ ನಾವು ಗೌರವಿಸ್ತಿದ್ದೇವೆ. ಹಾಗೆ ನಮ್ಮ ಸೌಂಡ್ಸ್ ಮತ್ತು ಲೈಟ್ಸಿನ ನಮ್ಮ ಸಿಬ್ಬಂದಿಗಳು ಇರ್ಬೋದು, ಅದರ ಮುಖ್ಯಸ್ಥರು ಇರ್ಬೋದು, ಎಲ್ಲರೂ ಕೂಡ ನಮ್ಮದೇ ಕಾರ್ಯಕ್ರಮ ಮಾಡಿದ್ದೀರಿ. ಯಾವುದೇ ರೀತಿ ಕೊರತೆ ಆಗಿಲ್ಲ. ಎಲ್ಲಿ ಕೂಡ ಬ್ಯಾಟ್ರಿ ಮಧ್ಯದಲ್ಲಿ ಕೈಗೊಂಡಿಲ್ಲ. ಎಲ್ಲವನ್ನು ಕೂಡ ಅತ್ಯುತ್ತಮ ರೀತಿಯಲ್ಲಿ ತಾವು ನಿರ್ವಹಿಸಿದರೆ ತಮಗೆ ಕೂಡ ಸಲ್ಲಿಸಿದ್ದೇವೆ. ಹಾಗೆ ಈ ಡೆಕೋರೇಷನ್ ವ್ಯವಸ್ಥೆಗಳನ್ನು ನಾವು ನೋಡ್ತಿದ್ದೇವೆ. ನಮ್ಮ ವಿಕಾಸ್ ಮತ್ತು ಅವರ ತಂಡದ ವಿಕಾಸ್ ಅವರ ನೇತೃತ್ವದ ಒಂದು ತಂಡ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಸಹಕರಿಸಿದ್ದೀರ. ತಮಗೆ ವಿಶೇಷವಾಗಿ ಸಲ್ಲಿಸ್ತೇವೆ. ವಿಶೇಷವಾಗಿ ತೀರ್ಪುಗಾರಿಕೆಯಲ್ಲಿ ಸಹಕರಿಸಿದ ಎಲ್ಲರೂ ಕೂಡ ನಾವು ಯಾರನ್ನೆಲ್ಲ ಸೂಚಿಸ್ತೇವೆ, ಎಲ್ಲರೂ ಕೂಡ ಅತ್ಯುತ್ತಮ ತೀರ್ಪುಗಾರಿಕೆ. ಒಂದೂ ಕೂಡ ನಮಗೆ ಮೈಸೂರಂತ ಇಷ್ಟ ತನಕ ಬರಲಿಲ್ಲ. ಇನ್ನೂ ಬರ್ಬೋದು, ಅದು ದೊಡ್ಡ ಸಂಘಟನೆ ಅಲ್ಲ. ಯಾಕೆಂತೇಳಿದ್ರೆ ಆ ಸ್ಪಾಟಲ್ಲಿ ನಾನು ಏನೇನು ವೇದಿಕೆಯಲ್ಲಿ ಪ್ರದರ್ಶನ ಮಾಡ್ತೇವೆ, ಆ ವೇದಿಕೆಯಲ್ಲಿ ಏನಾಗ್ತದೆ ಅದನ್ನು ನಾವು ಆ ಜನಕ್ಕಾಗಿ ನಾವು ಕೊಡುವಂಥದ್ದು ಅದು ತೀರ್ಪುಗಾರಿಕೆ. ಎಲ್ಲರೂ ಗೆದ್ದಿದ್ದೀವಿ, ಬಹುಮಾನ ಕೊಡುವಂಥದ್ದು ಕೆಲವರಿಗೆ. ಹಾಗೆ ಎಲ್ಲರೂ ಕೂಡ ಇಲ್ಲ ಅಂತ ಏನಿಲ್ಲ. ನಮ್ಮ ಪ್ರತಿಮೆ ಇರ್ಬೋದು, ಎಲ್ಲವ ಚಕ್ರವರು ಇರ್ಬೋದು, ನಮ್ಮ ಕುಸುಮ ಉಡುಪ ಮೇಡಮ್ ಅವರಿರ್ಬೋದು, ಅರ್ಪಿತಾ ಅವರಿರ್ಬೋದು, ಆನಂತರ ಚೈನಾರವರು, ಹರೀಶ್ ಮಾಸ್ಟರ್ ಅವರು, ಜಯಲಕ್ಷ್ಮಿ ಕುಂಪಳ್ ಅವರು, ಸುಚಿತ್ರಾ ಮೇಡಮ್ ಅವರು ಇರ್ಬೋದು, ಎಲ್ಲರೂ ಕೂಡ ಏನೂ ಕೂಡ ಕುಂದುಕೊರತೆ ಇಲ್ಲದಾಗಿ ನಮ್ಮದೇ ಕಾರ್ಯಕ್ರಮ ಅಂತೇಳಿ ನಾವು ನಿರ್ವಹಿಸಿದ್ರೆ ನಮಗೆ ವಿಶೇಷವಾದಂಥ ಅಭಿನಂದನೆ. ನಮ್ಮ ಇಡೀ ತಂಡದ ಪರವಾಗಿ ಸದಾವಕಾಶ ಇಂಥ ಸದಾವಕಾಶ ಸಿಗಬೇಕಿದ್ರೆ ಅದು ಭಾಗ್ಯ ಬೇಕು. ಬಹುಶಃ ಪ್ರಥಮ ವರ್ಷದ್ದು ನಾವು ಕೇಳಿದ ತಕ್ಷಣ ಈ ದೇವಸ್ಥಾನವನ್ನು ನಮ್ಮ ಮನಸ್ಸಿನಲ್ಲಿ ನಾವು ಆಯ್ಕೆ ಮಾಡಿಕೊಂಡೆವು. ಮತ್ತೆ ಕೇಳೋದು ಆಯಿತು ಮಾಡುವ ಅಂತೇಳಿ ಒಪ್ಪಿಕೊಂಡಂಥ ಈ ದೇವಸ್ಥಾನದ ಆಡಳಿತ ಮಂಡಳಿಯವರು, ಇಡೀ ದೇವಸ್ಥಾನದ ಸಿಬ್ಬಂದಿಯವರು, ಸ್ವಚ್ಛತೆ ಕಾರ್ಯದಲ್ಲಿರ್ಬೋದು, ಬಾಕಿ ವ್ಯವಸ್ಥೆಗಳನ್ನು ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲ ಸಿಬ್ಬಂದಿಗಳಿಗೆ, ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಈ ದೇವಸ್ಥಾನದ ನಮ್ಮ ಭಟ್ಟುಗಳಿಗೆ, ಹಾಗೆಯೇ ಪೌರೋಹಿತ್ಯದೊಂದಿಗೆ ನಮ್ಮೊಟ್ಟಿಗೆ ಒಂದು ಸೈನ್ಯವನ್ನು ತುಂಬಿದಂಥ ನಮ್ಮ ಪುರೋಹಿತರಿಗೆ ಕೂಡ ನಾವು ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಯಾವುದೇ ಬದುಕೊಟ್ಟಿದ್ದಾಗಿ ಆ ದೇವರನ್ನು ವಿಶೇಷವಾಗಿ ನಾವು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇಡೀ ತಂಡಕ್ಕೆ ನನ್ನ ಅಭಿನಂದನೆ ಸಲ್ಲಿಸಿದ್ದೇವೆ. ಎಲ್ಲರನ್ನು ಹೊಗಳಿದ್ದಾರೆ. ಆದರೆ ಈ ಒಂದು ತಂಡವನ್ನು ಬಲಿಷ್ಠವಾಗಿ ಮಾಡಬೇಕಾದ್ರೆ ಅದಕ್ಕೊಂದು ಯಜಮಾನರಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯಲ್ಲಿ ನಾಯಕತ್ವವನ್ನು ತುಂಬಿಸುವುದು ಬಹಳಷ್ಟು ಅಗತ್ಯವಾಗಿರುತ್ತದೆ. ಆ ನಾಯಕತ್ವ ಗುಣದಿಂದಲೇ ಇವತ್ತಿನ ಈ ಪ್ರಥಮ ವರ್ಷದ ಕಾರ್ಯಕ್ರಮವು ನಿರ್ವಿಘ್ನವಾಗಿ ಬಹಳಷ್ಟು ಯಶಸ್ವಿಯನ್ನು ಕಂಡಿದೆ ಅಂತ ಹೇಳಿದರೂ ಅತಿಶಯೋಕ್ತಿ ಆಗಲಾರದು. ಈ ನಿಟ್ಟಿನಲ್ಲಿ ಈ ಸಮಿತಿಯ ಅಧ್ಯಕ್ಷರು ಎಲ್ಲರನ್ನೂ ಈಗ ಅವರವರ ಆ ಉನ್ನತ ಗುಣವನ್ನು ಎತ್ತಿ ಹಿಡಿದು ಅವರನ್ನು ಹೊಗಳಿ ಕೊಂಡಾಡಿದ್ದಾರೆ. ಆದರೆ ತೆರೆಮರೆಯ ಕಾಯಿಯಂತೆ ಎಲ್ಲ ಕಡೆಯಲ್ಲಿ ಆಚೆ ಈಚೆ ಓಡಾಡುತ್ತಾ ಎಲ್ಲರನ್ನು
ಎತ್ತಿಸಿ ಹೊಡೆದೆತ್ತಿಸಿ ಕಾರ್ಯಪ್ರವೃತ್ತರಾಗಿ ಮಾಡಬೇಕಾದ್ರೆ ಅದಕ್ಕೊಂದು ದಕ್ಷ ನಾಯಕ ನಮಗೆ ಬೇಕಾಗಿದೆ. ಅಂತಹ ದಕ್ಷ ನಾಯಕ, ಅಂತಹ ಕ್ರಿಯಾಶೀಲ ವ್ಯಕ್ತಿ ನಮ್ಮೊಂದಿಗೆ ಇದ್ದಾರೆ. ನಮ್ಮ ಈ ಮುದ್ದುಕೃಷ್ಣ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಮೋಹನ್ ಶಿರ್ಲಾ ಇವರ ಈ ಒಂದು ದಕ್ಷ ನಾಯಕತ್ವದಲ್ಲಿ ಅಧ್ಯಕ್ಷೀಯ ಸ್ಥಾನದಲ್ಲಿ ಇದು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯನ್ನು ಕಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇಂತಹ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಶ್ರೀಯುತ ಶಿರ್ಲರ್ ಇವರಿಗೆ, ಮೋಹನ್ ಶಿರ್ಲರ್ ಇವರಿಗೆ ನಮ್ಮ ಎಲ್ಲ ತಂಡದ ಪದಾಧಿಕಾರಿಗಳಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ನಮ್ಮ ಈ ಒಂದು ಕಿರು ಗೌರವವನ್ನು ನಮ್ಮ ಪ್ರಧಾನ ಸಂಚಾಲಕರಾದ ಜೀವನ್ ಕೆಪಿ ಅವರು ಶಾಲು ಹೊದಿಸುವ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೈತಪ್ಪಾಳೆಯಿಂದ ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇವೆ. ಏನೇ ಇದ್ದರೂ ಯಶಸ್ಸಿಗೆ ಈ ಮೂಲ ಪುರುಷ ಕಾರಣರಾಗಿರ್ತಾರೆ. ಹಾಗಾಗಿ ಇಂತಹ ಅಧ್ಯಕ್ಷ ಸ್ಥಾನ ಇನ್ನೂ ಕೂಡ ನಮಗೆ ಒದಗಿ ಬರಲಿ. ಸದಾ ನಮ್ಮೊಂದಿಗಿದ್ದು ಈ ಎಳೆಮರೆಯ ಕಾಯಿಯಂತಿರುವಂತಹ ನಮ್ಮೆಲ್ಲ ಕ್ರಿಯಾಶೀಲ ಸದಸ್ಯರ ಚಟುವಟಿಕೆಗೆ ಇನ್ನಷ್ಟು ಎತ್ತರಕ್ಕೆ ಕೊಂಡೋಗಲಿ ಎಂದು ಹೇಳುತ್ತಾ ಇದೀಗ ಅಧ್ಯಕ್ಷರ ಶಿವಕುಮಾರ್ ಅವರು ನಮ್ಮೊಟ್ಟಿಗೆ ಇದ್ದರು. ನಿರಂತರವಾಗಿ ನಿನ್ನೆಯಿಂದ ಶಿವಕುಮಾರ್ ನಮ್ಮ ಹರೇಕಳ ಶಾಲೆ ಹಿಂದಿ ಶಿಕ್ಷಕರು ಅವರು ಕೂಡ ನಮ್ಮೊಟ್ಟಿಗೆ ಇದ್ದು ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರನ್ನು ಕೂಡ ನಾವು ನೆನಪು ಮಾಡಿಕೊಳ್ಳೋದು ಭಾಳ ಮುಖ್ಯ. ಇನ್ನೊಂದು ನಮ್ಮ ಪೋಷಕರು ಮತ್ತು ಎಲ್ಲ ಸ್ಪರ್ಧೆಗಳಿಗೆ ಬಂದಂಥ ಮಕ್ಕಳ ತಂದೆ ತಾಯಿಯರು ಮತ್ತು ಅವರ ಪತ್ನಿಯವರು ನೀವು ಬರೆಯಿದ್ರೆ ನಮ್ಮ ಕಾರ್ಯಕ್ರಮ ಆಗ್ತಿರಲಿಲ್ಲ. ಬಹುಶಃ ನೀವೆಲ್ಲ ಬಂದದ್ರಿಂದ ನಾವು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ನಿಮಗೆ ತಲೆವಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ರಾಧಾಕೃಷ್ಣ ನೃತ್ಯ ಸ್ಪರ್ಧೆಯ ಫಲಿತಾಂಶವನ್ನು ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಫಲಿತಾಂಶವನ್ನು ಹೇಳಲು ಇಚ್ಛಿಸುತ್ತೇನೆ. ರಾಧಾಕೃಷ್ಣ ನೃತ್ಯ ಸ್ಪರ್ಧೆಯ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದಂಥ ತಂಡ ಕ್ರಮ ಸಂಖ್ಯೆ 6 ಪ್ರಾಪ್ತಿ ಕೋಟ್ಯನ್ ಮತ್ತು ಶಾಲಿನಿ ಕೋಟ್ಯನ್ ಇವರು ರಾಧಾಕೃಷ್ಣ ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನಿಯಾಗಿದ್ದಾರೆ. ಇವರಿಗೆ ಅಭಿನಂದನೆಗಳು ಹಾಗೂ ಆ ಮಕ್ಕಳು ವೇದಿಕೆ ಬಂದು ವಿಜೇತರಿಗೆ ಅಭಿನಂದನೆಯನ್ನು ಚಪ್ಪಾಳೆ ಮೂಲಕ ನೀಡುವುದರ ಮೂಲಕ ಅಭಿನಂದಿಸೋಣ. ಇವರ ಪ್ರತಿಭೆ ಇನ್ನಷ್ಟು ಮಾನ್ಯತರಕ್ಕೆ ಹರಡಲಿ ಎಂಬ ಆಶಯದೊಂದಿಗೆ ಇವತ್ತಿನ ರಾಧಾಕೃಷ್ಣ ನೃತ್ಯ ಸ್ಪರ್ಧೆಯ ದ್ವಿತೀಯ ಸ್ಥಾನಿ ಪ್ರಾಪ್ತಿ ಕೋಟ್ಯನ್ ಮತ್ತು ಶಾಲಿನಿ ಕೋಟ್ಯನ್ ಅಭಿನಂದನೆಗಳು ವಿಜೇತರಿಗೆ. ಹಾಗೆ ಪ್ರಥಮ ಸ್ಥಾನಿಯಾಗಿ ಈ ರಾಧಾಕೃಷ್ಣ ನೃತ್ಯ ಸ್ಪರ್ಧೆಯ ವಿಜೇತರು ಕ್ರಮ ಸಂಖ್ಯೆ 1 ಧ್ರುವಿ ಮತ್ತು ಹಿತಾಕ್ಷಿ ಇವರು ಪಡೆದಿರುತ್ತಾರೆ. ಕ್ರಮ ಸಂಖ್ಯೆ 1 ಯಾರಾದರಿದ್ರೆ ಅಥವಾ ಅವರ ಪೋಷಕರ ಅಥವಾ ಎಂಥವರಿದ್ದರೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬಹುದು. ಕ್ರಮ ಸಂಖ್ಯೆ 1. ಮೊದಲಾಗಿ ಈ ದೇವರಿಗೆ ಶ್ರೀ ಕ್ಷೇತ್ರ ಆದಿವಾಸಿ ದೇವರನ್ನು ಸ್ಮರಿಸುತ್ತಾ ಅದರಲ್ಲಿ ಶ್ರೀಕೃಷ್ಣವರನ್ನು ಮನಸಾರಿ ಸಲ್ಲಿಸುತ್ತಾ ಎಲ್ಲ ಕುಲಗಿ ಗ್ರಾಮಗಳನ್ನು ಸ್ಮರಿಸುತ್ತಾ ಈ ಶಿಥಿಲೇಖ ಇಲಾಖೆಯಿಂದ ನನ್ನ ಗಮನಕ್ಕೆ ಬಂದದಿಷ್ಟೇ, ಒಂದು ಸಮಾಜಕ್ಕೆ ನಾವು ಹುಟ್ಟಿದ ಮೇಲೆ ಏನನ್ನು ಕೊಡಬೇಕಂತ ಹೇಳ್ಕೊಂಡು, ಯಾಕೆ ನಾವು ನಮ್ಮ ಮನೆ ಮಕ್ಕಳು ಹೆಂಡತಿಯಾಗಿ ನಮ್ಮ ಮನೆಗೆ ಮಾಡ್ತೀವಿಲ್ಲ, ಸಮಾಜಕ್ಕೆ ನಮಗೆ ಏನು ಕೊಡಬೇಕಂತ ಬರುವಾಗ ಇಂತಹ ಸಂಸ್ಕಾರ ಸಂಸ್ಕೃತಿ ಅಂತ ಬಿಂಬಿಸುವಂತಹ ನನ್ನ ಮನಸ್ಸಿಗೆ ಬಂದದ್ದು. ಈ ಮಕ್ಕಳಿಗೆ ಸಂಸ್ಕಾರ ಹುಟ್ಟಿಸಬೇಕು, ಮಕ್ಕಳಿಗೆ ಬಾಧಿತಪ್ಪ ಅಂತ ಬಂದಿದೆ ಈಗಾಗಲೇ. ಇದು ನಮಗೆ ಕಂಡು ಬರುವಂಥದ್ದು. ಹಾಗೆ ಬರುವ ಈ ಶ್ರೀಕೃಷ್ಣ ಒಂದು ಸಣ್ಣ ಮಕ್ಕಳಿಗೆ ವೇಷ ಸ್ಪರ್ಧೆ ಮಾಡಬೇಕಂತೇಳಿ ಈ ಕಾರ್ಯಕ್ರಮಕ್ಕೆ ನನ್ನದೇನಿಲ್ಲ ಇದೆ ಎಲ್ಲ ಮೊದಲನಾಗಿ ನಮ್ಮ ತಂಡ ಇಡೀ ನಮ್ಮ ಅಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳು ಎಲ್ಲ ಸಾಕಷ್ಟು ದುಡಿದ್ದಾರೆ. ಈ ಶಿಥಿಲಾಗಿ ನನ್ನದಲ್ಲ, ನಮ್ಮ ನಿಮ್ಮೆಲ್ಲರೂ ವಿಶೇಷವಾಗಿ ಈ ಕ್ಷೇತ್ರ ದೇವಸ್ಥಾನದ ಅಧ್ಯಕ್ಷರು ಹಾಗೆ ಪದಾಧಿಕಾರಿಗಳು. ನಾನು ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ತಂಡ 15-17 ವರ್ಷ ಆಯಿತು ಇಲ್ಲಿಗೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿ ಒಂದು ಕಾಲ ಮುಖಾಂತರ ಬರುವಾಗ ಈ ಕ್ಷೇತ್ರದಲ್ಲಿ ಒಂದು ಪ್ರತಿ ಅಧ್ಯಕ್ಷರು ನಮ್ಮ ತಂಡಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಪ್ರೋತ್ಸಾಹ ನಿಂತವರು. ಸೊ ಇವರಿಗೆ ಮೊದಲಾಗಿ ನಮ್ಮ ರಾಜಸಿದ್ಧಿ ದೇವಸ್ಥಾನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿ ಎಲ್ಲರಿಗೂ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಇತರ ಕಲಾಗೆ ಪರವಾಗಿ ಸಲ್ಲಿದ್ದೇನೆ. ಅದೇ ರೀತಿ ಕಾರ್ಯಕ್ರಮ ಒಂದು ಯಶಸ್ವಿಯಾಗಬೇಕಿದ್ರೆ ನಮ್ಮ ತಂಡ ಪ್ರತಿ ನಮ್ಮ ಒಳ್ಳೆ ನೆರವು ನಿಂತಿದೆ. ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲ ನಾವು ಹೇಳಿದ ಒಂದು ಇದಕ್ಕೆ ಎಲ್ಲ ನಮ್ಮ ಒಂದಿಗೆ ಅಗಲಿಗಳು ನುಡಿದು ಈ ಯಶಸ್ವಿ ಕಾರಣಕರ್ತರಾಗಿದೆ. ನನ್ನ ವೈಯಕ್ತಿಕ ಪರವಾಗಿ ಕರವಾಗಿ ಅವರಿಗೆ ಸಹ ಧನ್ಯವಾದ ಸಲ್ಲಿಸ್ತೇನೆ. ಮುಖ್ಯ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎತ್ತವರು ಮಕ್ಕಳನ್ನು ಕಲಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುವುದಿಲ್ಲ. ನಮಗೆ ನಿರೀಕ್ಷೆಗೆ ಮೀರಿ ಈ ಯಶಸ್ವಿ 250 ಮಿಕ್ಕಿ
300ಕ್ಕಿಂತ ಮಿಕ್ಕಿ ನಮ್ಮ ಕಂದಮ್ಮಗಳು ಭಾಗವಹಿಸಿದ್ದಾರೆ. ಇವರಿಗೆ ಸಹ ಎಂಥವರಿಗೆ ಆಗುವ ಮಕ್ಕಳಿಗೆ ಅವರ ಉಜ್ವಲ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ನೀವು ಮುಂದಿನ ವರ್ಷ ನಮ್ಮ ಏನಿದ್ರು ತಪ್ಪಾಗಿರ್ಬೋದು, ಲೋಪದೋಷ ಬರ್ತದೆ, ಸಮಯ ಆಗಿರ್ಬೋದು ಅಥವಾ ಕೆಲವೊಮ್ಮೆ ತೀರ್ಪುಗಾರ ಒಳ್ಳೆ ತೀರ್ಪು ಕೊಟ್ಟು ಬರ್ತಾರೆ. ಆ ತೀರ್ಪು ಏನಾಗಿತ್ತು ಸಹ ಅದನ್ನು ಒಳ್ಳೆ ಸ್ವೀಕರಿಸಿ ಏನೇ ಲೋಪದೋಷ ಬಂದಿಲ್ಲ ಮುಂದಿನ ವರ್ಷ ನಿಮ್ಮ ಆಶಾ ಸಹಕಾರ ಇಲ್ಲಿ ನಾವು ನಿಂತುಕೊಳ್ತೇವೆ. ಈ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮದ ನಮ್ಮ ವಿಶೇಷವಾಗಿ ಎತ್ತವರಿಗೆ ನನ್ನ ಚಿತೆ ಕೈಲ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಮುಖ್ಯವಾಗಿ ನಮ್ಮ ಈ ಒಂದು ಸೌಂಡ್ ಸಿಸ್ಟಮ್ ಹಾಗೂ ನಮ್ಮ ಇಡೀ ಈವೆಂಟ್ಸ್ ಇವರನ್ನು ಗೊತ್ತಿದೆ ಯಾರು ನಮ್ಮ ಅವರ ಹೆಸರು ಕೌಶಿಕ್ ನಮ್ಮ ಒಳ್ಳೆ ತಿಳಿಯನ್ನು ಸಂಘಟಿಸಿದ್ದಾರೆ. ಇವರಿಗೆ ಸಹ ನನ್ನ ವೈಯಕ್ತಿಕ ಪರವಾಗಿ ಚಿತೆ ಕೈಲ ಪರವಾಗಿ ಅವರಿಗೆ ಸಹ ಇದರಲ್ಲಿ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ನಮ್ಮ ಇದು ಸೌಂಡ್ ಸಿಸ್ಟಮ್ ಅವರ ಹೆಸರು ಕೌಶಿಕ್ ಸಾರಿ ವಿಕಾಸ್ ನಮ್ಮ ಇದರಲ್ಲಿ ಈವೆಂಟ್ಸ್ ಇದರಲ್ಲಿ ಹಾಗೆ ಕೌಶಿಕ್ ಮತ್ತು ತಂಡ ಒಳ್ಳೆಯ ಸಮಸ್ಯೆಯಲ್ಲಿ ಮುಂದೆ ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಚಿತೆ ಕಲಾಕೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿ ಪರವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ನಮ್ಮ ಮಾಧ್ಯಮದವರು 10-9 ಚಾನೆಲ್ ಆಗಿರ್ಬೋದು ಹಾಗೂ ನಮ್ಮ ಮಾಧ್ಯಮ ಫೋಟೋಗ್ರಫಿ ಛಾಯಾಗ್ರಫಿ ಆಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಹೊಸಕೂರ ಚಾನಲ್ ಆಗಿರ್ಬೋದು, ಎಲ್ಲ ಮಾಧ್ಯಮದಲ್ಲಿಗೂ ಹಾಗೂ ಎಲ್ಲ ಟೆಕ್ನಿಕ್ಗಳಿಗೆ ನನ್ನ ಚಿತೆ ಕಲಾಕೇಂದ್ರ ಪರವಾಗಿ ಹಾಗೂ ಎಲ್ಲ ಪದಾಧಿಕಾರಿಯಾಗಿ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ಎಲ್ಲಿಯಾದರೂ ಪ್ರತ್ಯಕ್ಷವಾಗಿ ಪರೋಕ್ಷ ಯಾರಾದರೂ ಹೆಸರು ಬಿಟ್ಟಿದ್ರೆ ನನಗೆ ಕ್ಷಮೆ ಇರಲಿ. ನಮ್ಮ ತಂಡಕ್ಕೆ ಇನ್ನಷ್ಟು ನಮ್ಮ ಉದ್ದೇಶ ಒಳ್ಳೆಯ ರೀತಿಯಲ್ಲಿ ಮುಂದಿನ ಸಮಾಜಕ್ಕೆ ಏನಾದರೂ ನಾವು ಒಳ್ಳೆಯ ರೀತಿ ಮಾಡಬೇಕು, ನಿಮ್ಮ ಸಲಹೆ ಬರಬೇಕು. ಏನಾದರೂ ನಮಗೆ ನನ್ನಿಂದ ಅಥವಾ ತಂಡದ ಏನಾದರೂ ಸಣ್ಣ ತಪ್ಪುಗಳು ಇರ್ಬೋದು, ನಮಗೆ ಕ್ಷಮೆಯನ್ನು ಕೊಡುತ್ತಾ ಮುಂದಿನ ವರ್ಷ ಇನ್ನಷ್ಟು ಒಳ್ಳೆಯ ರೀತಿಯಿಂದ ಮಾಡ್ತೇವೆ. ನಿಮ್ಮ ಸಲಹೆ ಸೂಚನೆ ಹೀಗೆ ನಿಮ್ಮ ಆಶೋದ ಹೀಗೆ ಹೇಳ್ತಾ ಎಲ್ಲ ಮತ್ತೊಮ್ಮೆ ಮಗದೊಮ್ಮೆ ಪ್ರತ್ಯಕ್ಷ ಪರೋಕ್ಷವಾಗಿ ನನ್ನ ವೈಯಕ್ತಿಕ ಪರಿಸ್ಥಿತಿಯ ಕಾಲಕ್ಕೆ ಎಲ್ಲ ಪದಾಧಿಕಾರಿ ಧನ್ಯವಾದ ಹೇಳುತ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇವೆ. ಧನ್ಯವಾದಗಳು. ಸಂಘಟಕರ ಒಂದು ಮನದಾಸೆ ರಾಧಾಕೃಷ್ಣ ನೃತ್ಯದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾ ಪದಾರ್ಥಗಳು ವೇದಿಕೆಗೆ ಬಂದು ಸಂಘಟಕರಿಂದ ಶಾಲನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಂಡಿದ್ದೇವೆ. ರಾಧಾಕೃಷ್ಣ ನೃತ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳುಗಳು ವೇದಿಕೆ ಬಂದು ಸಂಘಟಕರಿಂದ ಶಾಲನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.